ಎಸ್ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ದಾಖಲೆ ಬರೆದ ಸಾಧಕಿ ತನುಶ್ರೀ ಪಿತ್ರೋಡಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಆದಿತ್ಯ. ಎಸ್ ವೀಕ್ಷಕರೇ, ಒಂದು ಗಾದೆ ಮಾತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಕೆಲವೊಮ್ಮೆ ಇದನ್ನು ಒಳ್ಳೆಯದಕ್ಕೂ ಕೂಡ ಹೇಳ್ತಾರೆ, ಕೆಲವೊಮ್ಮೆ ಕೆಟ್ಟದಕ್ಕೂ ಕೂಡ ಹೇಳ್ತಾರೆ. ಆದರೆ ನಮ್ಮೊಂದಿಗೆ ಇವತ್ತು ನಮ್ಮ ಊರಿನ ಒಂದು ಹೆಸರನ್ನು ಒಂದು ಉನ್ನತವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಬ್ಬ ಹುಡುಗಿ ನಮ್ಮೊಂದಿಗಿದ್ದಾರೆ. ಸೊ ಇವರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಇವರ ವಿಷಯದಲ್ಲಿ ಹೇಳೋದಾದ್ರೆ, ಮೂರ್ತಿ ಚಿಕ್ಕದಾದರೂ ದಾಖಲೆಗಳು ಬಹಳಷ್ಟು ದೊಡ್ಡದು ಅಂತಲೇ ಹೇಳ್ತಾ ಹೋಗ್ಬೋದು. ಇವರು ಮಾಡಿರುವಂತಹ ಒಂದು ಸಾಧನೆ ಏನಿದೆ, ಬಹುಶಃ ಅದು ಹಲವರಿಗೆ ಒಂದು ಪ್ರೇರಣೆಯ ವಿಷಯವಾಗಿರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಎಸ್, ಇದರ ಕುರಿತಾಗಿ ನಾವು ಇನ್ನಷ್ಟು ಮಾತನಾಡೋಕ್ಕಿದೆ. ಅದಕ್ಕೂ ಮುನ್ನ ಇದರ ಕುರಿತಾದ ಒಂದು ಸಣ್ಣ ವರದಿ ಇದೆ, ಅದನ್ನು ನೋಡ್ಕೊಂಬನ್ನಿ. ಉಡುಪಿಯ ಸೇಂಟ್ ಸಿಸಿಲಿ ವಿದ್ಯಾಸಂಸ್ಥೆ ಕ್ರೀಡಾಂಗಣ ಅಪೂರ್ವ ಕ್ಷಣವೊಂದಕ್ಕೆ ಸಾಕ್ಷಿಯಾಯಿತು. ನೂರಾರು ಜನರ ಸಮಕ್ಷಮದಲ್ಲಿ ಆಕರ್ಷಣೆಯ ಕೇಂದ್ರವಾಗಿದ್ದು 10ರ ಹರೆಯದ ಬಾಲೆ ತನುಶ್ರೀ ಪಿತ್ರೋಡಿ. ಯೋಗ ಭಂಗಿಯಲ್ಲಿ ಜಾಗತಿಕ ದಾಖಲೆಯೊಂದಕ್ಕೆ ಇಲ್ಲಿ ಸಕಲ ಏರ್ಪಾಟು ಮಾಡಲಾಗಿತ್ತು. ನೂರಾರು ಜನ ನೋಡುತ್ತಿದ್ದಂತೆ 10ರದ ಹರೆಯದ ಬಾಲಕಿ ದಾಖಲೆಯೊಂದನ್ನು ಬರೆದೇ ಬಿಟ್ಲು. ಯೋಗ ಪ್ರದರ್ಶನದಲ್ಲಿ ಈಕೆ 1 ನಿಮಿಷದಲ್ಲಿ 62 ಉರುಳು ಹಾಕಿದ್ಲು. ಜೊತೆಗೆ 1.40 ನಿಮಿಷದಲ್ಲಿ 100 ಉರುಳುಗಳನ್ನು ಹಾಕುವ ಮೂಲಕ 2 ವಿಶ್ವ ದಾಖಲೆಯನ್ನ ಮಾಡಿದ್ಲು. ಈ ಅಪೂರ್ವ ಸಾಧನೆಗಾಗಿ ತನುಶ್ರೀಗೆ ಸ್ಥಳದಲ್ಲೇ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ ದಕ್ಷಿಣ ಏಷ್ಯಾ ನಿರ್ದೇಶಕ ಮನೀಶ್ ಬಿಷ್ಣೋಹಿ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದ್ರು. ತನುಶ್ರೀ ಹೆಸರಿನೊಂದಿಗೆ ಹೊಸ ದಾಖಲೆ ಸೃಷ್ಟಿಯಾಗಿದ್ದು, ಈ ಕ್ಷಣಕ್ಕೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ ದಕ್ಷಿಣ ಏಷ್ಯಾ ನಿರ್ದೇಶಕ ಮನೀಶ್ ಬಿಷ್ಣೋಹಿ ಕೂಡ ಸಾಕ್ಷಿಯಾದರು. Today at Udupi, a 9-year-old girl Tanushree has created 2 world records in Golden Book of World Records. First is most number of forward rolls in 1 minute that she performed in just 62 seconds, and another most number of forward rolls performed 100 times, means 100 forward rolls in shortest duration, and she performed it in 1 minute 40 seconds. So these 2 world records she has created today, and these 2 records were very tough one, and I really appreciate that the girl performed it very well, and people from the Udupi supported her, and I am very sure that she had created this world record for the second time, and as per the talent of that girl, I am very sure that she will be able to create many more records. 2017ರಲ್ಲಿ ತನುಶ್ರೀ ಯೋಗದ ನಿರಾಲಂಬ ಪೂರ್ಣ ಚಕ್ರಾಸನವನ್ನ 1 ನಿಮಿಷದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಯನ್ನ ಮಾಡಿದ್ರು. 2018ರಲ್ಲಿ ದೇಹದ ಎದೆಯ ಭಾಗ ಹಾಗೂ ತಲೆಯನ್ನ ಸ್ಥಿರವಾಗಿ ಇರಿಸಿ ಉಳಿದ ಭಾಗವನ್ನ ನಿಮಿಷಕ್ಕೆ 41 ಬಾರಿ ತಿರುಗಿಸುವ ಮೂಲಕ ಇನ್ನೊಂದು ಗಿನ್ನಿಸ್ ದಾಖಲೆಯನ್ನ ಬರೆದಿದ್ರು. ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು ನನಗೆ. ತನುಶ್ರೀ ಇಷ್ಟರವರೆಗೆ 2 ರೆಕಾರ್ಡ್ ಮಾಡಿದ್ದು, ಇವತ್ತು 3ನೇ ರೆಕಾರ್ಡ್ ಆಗ್ತದೆ ಎನಿಸ್ತಾ ಇದ್ವಿ. ಈಗ ಎನಿಸದೆ ಅವಳು 4 ರೆಕಾರ್ಡ್ ಮಾಡಿದ್ಲು. ಇವತ್ತು ತುಂಬ ಖುಷಿ ಆಗ್ತಾ ಉಂಟು. ಪ್ರಾಕ್ಟೀಸ್ ಮಾಡುವಾಗ ಕಮ್ಮಿ ಬರ್ತಾಯಿತ್ತು, ಈಗ ಜನರ ಸಪೋರ್ಟ್ನಿಂದ ತುಂಬ ಜಾಸ್ತಿ ಬಂದಿದೆ ಈಗ. ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು. ಯಕ್ಷಗಾನ ಕಲಿತಾ ಇದ್ದಾಳೆ, ಮತ್ತು ಭರತನಾಟ್ಯದಲ್ಲಿ ಸಹ ತುಂಬ 5 ವರ್ಷದಿಂದ ಹೋಗ್ತಾ ಇದ್ದಾಳೆ. ಈಗ ಪ್ರಾಕ್ಟೀಸ್ ಅಂದರೆ ಅವಳು ಫಸ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗುವಾಗ ಯೋಗ ಎಲ್ಲ ಸ್ವಲ್ಪ ಮೊಬೈಲಲ್ಲಿ ಬಂದದ್ದು ನೋಡಿ ನಾವು ಸ್ವಲ್ಪ ಮನೆಯಲ್ಲಿ ಅವಳಿಗೆ ಪ್ರಾಕ್ಟೀಸ್ ಕೊಟ್ವಿ. ಆಮೇಲೆ ಯೂಟ್ಯೂಬಲ್ಲಿ ಬಂದದ್ದು ನೋಡಿ ನಾವು ಅವಳಿಗೆ ಹೇಳಿದ್ವಿ. ಫಸ್ಟ್ ಇದ್ದು ರೆಕಾರ್ಡು ಖುಷಿ ಅಂತ ಮೈಸೂರಿನವಳು, ಅವಳ ರೆಕಾರ್ಡ್ ಸ್ಟಾರ್ಟ್ ಅವಳೇ ಸ್ಫೂರ್ತಿ. ಖುಷಿ ಅಂತ ಮೈಸೂರಿನವಳಿಗೆ ತುಂಬ ಸ್ಫೂರ್ತಿ ಆಯಿತು. ಹಾಗಾಗಿ ನಮಗೆ ನಾವು ಯೂಟ್ಯೂಬಲ್ಲಿ ಬಂದದ್ದು ನೋಡಿ ಅವಳಿಗೆ ಕಲಿಸಿ ಈಗ ಇಷ್ಟ ತನಕ 3-4 ರೆಕಾರ್ಡ್ ಮಾಡಿದ್ದು. ತುಂಬ ಖುಷಿ ಆಗ್ತಾ ಉಂಟು ಈಗ. ಸತತ 3 ವರ್ಷದಲ್ಲಿ 4 ಸಾಧನೆ ಮಾಡಿದ ತನುಶ್ರೀ ಉಡುಪಿ ಸೇಂಟ್ ಸಿಸಿಲೀಸ್ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ. ಮಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಹೆತ್ತವರು, ಮಗಳ ಸಾಧನೆ ನಮಗೆ ಖುಷಿ ತಂದಿದೆ. ಅವಳು ಯೂಟ್ಯೂಬ್ ವಿಡಿಯೋ ನೋಡಿ ಅಭ್ಯಾಸವನ್ನ ಮಾಡ್ತಾ ಇದ್ಲು. 52 ಗರಿಷ್ಠ ಉರುಳುಗಳನ್ನು ಹಾಕುತ್ತಿದ್ದವಳು ಈಗ 62 ಮುಟ್ಟಿರುವುದು ಸಂತಸ ನೀಡಿದೆ. ಈ ಸಾಧನೆ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಅರ್ಪಣೆ ಎಂದು ಪ್ರತಿಕ್ರಿಯಿಸಿದರು. ನನಗೆ ಇವತ್ತು 3ನೇ ಹಾಗೂ 4ನೇ ವಿಶ್ವ ದಾಖಲೆಯನ್ನು ಒಂದೇ ದಿನ ಮಾಡಿದ್ದು ನನಗೆ ಬಹಳ ಖುಷಿಯಾಯಿತು. ಮೋಸ್ಟ್ ನಂಬರ್ ರೂಲ್ಸ್ ಧನುರಾಸನ ಪೋಸ್ಟರ್, ಈ ಆಸನವನ್ನು ನಾನು 1 ನಿಮಿಷದಲ್ಲಿ 62 ಬಾರಿ ಮಾಡುವ ಮೂಲಕ
ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮತ್ತು ಪುನಃ ದಾಖಲೆ 100 ಮಾಡಿ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ನನಗೆ ತುಂಬ ಖುಷಿ ಆಗ್ತದೆ. ನನಗೆ ಹೋದ ವರ್ಷ ಮಾಡಿದ 2 ವಿಶ್ವ ದಾಖಲೆ ಹಾಗೂ ಇವತ್ತು ಮಾಡಿದ 2 ವಿಶ್ವ ದಾಖಲೆಯನ್ನು ನಾನು ಮೊನ್ನೆ ಹುತಾತ್ಮರಾದ ವೀರ ಯೋಧರಿಗೆ ಅರ್ಪಿಸ್ತೇನೆ ಅಂತ ಪ್ರಾಕ್ಟೀಸ್ ನಾನು ಗ್ರೌಂಡಿಗೆ ಬಂದು ಮೊನ್ನೆ 2 ದಿನದಲ್ಲಿ ಮಾಡಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಮನೆ ಮೇಲೆ ಮಾಡ್ತಿದ್ದೆ ನಾನು. ತಂದೆ ಮತ್ತು ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರೊಟ್ಟಿಗೆ ನನ್ನ ಅಪ್ಪನ ಫ್ರೆಂಡ್ಸ್ ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಿ. ಅತ್ಯಂತ ಕಠಿಣ ಯೋಗಾಸನದಲ್ಲಿ ತನುಶ್ರೀ ಸಾಧನೆಯನ್ನ ಮಾಡಿದ್ದಾಳೆ. ಧನುರಾಸನದಲ್ಲಿ ಈವರೆಗೆ ಯಾರದ್ದು ದಾಖಲೆ ಇಲ್ಲ. ಒಟ್ಟಾರೆಯಲ್ಲಿ ಹೇಳೋದಾದ್ರೆ ಸಾಧಿಸುವ ಛಲ ಇದ್ರೆ ಅದಕ್ಕೆ ವಯಸ್ಸು ಅಡ್ಡಿಯಾಗುವುದು ಎಂಬುದನ್ನ ಈ ಪೋರಿ 3 ಬಾರಿ ವಿಶ್ವ ದಾಖಲೆ ಮಾಡುವ ಮೂಲಕ ಸಾಬೀತು ಮಾಡಿದ್ದಾಳೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ, ಉಡುಪಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆ ಒಂದು ವಿಡಿಯೋವನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಏನಪ್ಪ ಇದು ಸಾಧ್ಯನೇ ಈ ರೀತಿ ಮಾಡೋಕೆ ಅನ್ನೋ ಥರ ಒಂಥರ ಭಯ ಆಗುತ್ತೆ. ನನಗಂತೂ ಆ ರೀತಿ ಭಯ ಆಯಿತು. ಸೊ ಇದರ ಬಗ್ಗೆ ತನುಶ್ರೀ ಅವರ ಹತ್ರನೇ ಮಾತಾಡೋಣ. ಸೊ ಅವರ ತಂದೆಯವರಾದ ಉದಯ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ತನುಶ್ರೀ ಮತ್ತು ಅವರ ತಂದೆ ಉದಯ್ ಕುಮಾರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಾಗಿ ಸ್ವಾಗತಿಸೋಣ. ಎಸ್, ನಮಸ್ತೆ ತನುಶ್ರೀ. ಹಾಯ್ ಸರ್, ನಮಸ್ತೆ. ಮೊದಲಾಗಿ ನಾನು ತನುಶ್ರೀ ಅವರ ಹತ್ರ ಮಾತಾಡ್ತೇನೆ. ಓಕೆ. ಎಸ್, ತನುಶ್ರೀ ಅವರೇ, ಇವತ್ತಿನ ದಿನಕ್ಕೆ ಈ ಮಟ್ಟದ ಒಂದು ಸಾಧನೆಯನ್ನು ನೀವು ಮಾಡಿರುವಂಥದ್ದು, ಬಹುಶಃ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ನನಗೆ ತುಂಬ ಖುಷಿ ಆಗ್ತದೆ. ಮೊದಲು ನಾನು 2 ವಿಶ್ವ ದಾಖಲೆ ಮಾಡಿದ್ದೆ, ಆದರೆ ನಾನು ಮೊನ್ನೆ ಶನಿವಾರ ಒಂದೇ ದಿನದಲ್ಲಿ 2 ವಿಶ್ವ ದಾಖಲೆ ಮಾಡಿದ್ದು ನನಗೆ ಬಹಳ ಖುಷಿ ಆಗ್ತದೆ. ಸೊ ಈಗ ನೀವು ಸಾಧಾರಣ 4 ರೆಕಾರ್ಡನ್ನು ಮಾಡಿರುವಂಥದ್ದು. ಇದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲೂ ಗೋಲ್ಡನ್ ಬುಕ್ ಆಫ್ ಬುಕ್ಕಲ್ಲೂ ಇನ್ಕ್ಲೂಡ್ ಆಗಿರುವಂಥದ್ದು, ಹಾಗೂ ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡಿದ್ದೀರಾ ಅನ್ನೋದರ ಕುರಿತಾಗಿ ಏನು ಹೇಳ್ತೀರಾ? ನಾನು 2017 ನವೆಂಬರ್ 11ರಂದು ನಿರಳಾಂಬ ಪೂರ್ಣ ಚಕ್ರಾಸನ ಎಂಬ ಯೋಗಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮತ್ತು ನಾನು 2018 ಏಪ್ರಿಲ್ 7ರಂದು ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ಸ್ನ ನೇತೃತ್ವದಲ್ಲಿ ಅಮ್ಮಂಡಿ ರಾಮಂಡಿ ಸಭಾಭವನದಲ್ಲಿ ನಾನು ಮೋಸ್ಟ್ ಫುಲ್ ಬಾಡಿ ರೆವಲ್ಯೂಷನ್ ಮೇಂಟೈನಿಂಗ್ ಅ ಚೆಸ್ಟ್ ಆ್ಯಂಡ್ ಪೊಸಿಷನ್ ಎಂಬ ಭಂಗಿಯನ್ನು 1 ನಿಮಿಷದಲ್ಲಿ 42 ಬಾರಿ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮತ್ತು ನಾನು ಮೊನ್ನೆ ಶನಿವಾರದಲ್ಲಿ ಮೋಸ್ಟ್ ನಂಬರ್ ಆಫ್ ರೋಲ್ಸ್ ಇನ್ 1 ಮಿನಿಟ್ ಧನುರಾಸನ ಪೋಸ್ಚರ್ ಎಂಬ ಭಂಗಿಯನ್ನು ನಾನು 1 ನಿಮಿಷದಲ್ಲಿ 61 ಬಾರಿ ಮಾಡಿ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಅದೇ ದಿನ ಪುನಃ ಒಂದು ಮೋಸ್ಟ್ ನಂಬರ್ ಆಫ್ ರೋಲ್ಸ್ ಇನ್ ಧನುರಾಸನ ಪೋಸ್ಚರ್, ಅದನ್ನು ನಾನು 1 ನಿಮಿಷ 40 ಸೆಕೆಂಡ್ನಲ್ಲಿ 96 ಬಾರಿ ಮಾಡಿ ನಾನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಎಸ್, ಓಕೆ ತನುಶ್ರೀ. ಎಸ್, ಈಗೊಂದು ಕರೆ ಇದೆ, ಆ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ವಿನಯ. ಎಸ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ನಾನು ದುಬೈಯಿಂದ ಕರೆ ಮಾಡ್ತಿದ್ದೇನೆ. ಓಕೆ ಮೇಡಮ್, ಓಕೆ. ಈಗ ತನುಶ್ರೀ ಅವರು ಬಹುಶಃ ನಿಮಗೆ ಗೊತ್ತಿರಬಹುದು, ಬಹಳ ಒಂದು ದೊಡ್ಡ ಮಟ್ಟಿನ ಒಂದು ಸಾಧನೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಮಾಡಿರುವಂತದ್ದು. ಇದರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಗೊತ್ತಿರೋ ಮಗಳು ಅದು. ಅಂದ್ರೆ ನಾನು ತುಂಬಾ ಹತ್ತಿರ ಅವಳಿಗೆ. ತುಂಬಾ ಖುಷಿ ಆಯ್ತು ನಂಗೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಸ್ ಮೇಡಮ್, ಈಗಿನ ದಿನಗಳಲ್ಲಿ ಪೋಷಕರು ಈ ರೀತಿಯ ಒಂದು ಪ್ರಯತ್ನಕ್ಕೆ ಯಾವ ರೀತಿ ಸಪೋರ್ಟ್ ಅನ್ನ ಕೊಡಬೇಕು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಉದಯಣ್ಣ ಮತ್ತೆ ಸಂಧ್ಯಕ್ಕ ತುಂಬಾನೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಸಹ ಹಾಗೇನೆ ಸಪೋರ್ಟ್ ಮಾಡ್ಬೇಕಂತ. ಎಸ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಎಸ್ ಉದಯ್ ಸರ್ ಅವರು, ಈಗಾಗಲೇ ನಾನು ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು, ಬಹುಶಃ ಪೋಷಕರ ಒಂದು ಸಪೋರ್ಟ್ ಇಲ್ಲ ಅಂದ್ರೆ ಮಕ್ಕಳು ಈ ಒಂದು ಹಂತಕ್ಕೆ ಬಂದು ನಿಲ್ಲುವಂಥದ್ದು ಬಹಳಷ್ಟು ಕಷ್ಟ. ಮಕ್ಕಳ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಏನಿದೆ, ಅವರ ಮನಸ್ಥಿತಿ ಅನ್ನುವಂಥದ್ದು ಏನಿದೆ, ಇದನ್ನ ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ಓಕೆ, ಈಗ ನಿಮ್ಮ ಮಗಳು ಇಂತಹ ಒಂದು ಸಾಧನೆಯನ್ನ ಮಾಡಿರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ನನ್ನ ಮಗಳ ಸಾಧನೆ ಬಗ್ಗೆ ಬಹಳಷ್ಟು ಖುಷಿ ಪಟ್ಟಿದ್ದೇನೆ. ನಾನು ಅವಳು ಸಣ್ಣದಿರುವಾಗಲೇ ಅವಳಲ್ಲಿರುವ ಪ್ರತಿಭೆಯನ್ನು ನಾನು ಗುರುತಿಸಿದ್ದೇನೆ. ಅವಳನ್ನು ಯಾವ ರೀತಿ ಕರ್ಕೊಂಡು ಹೋಗಬೇಕೆನ್ನೋ ಬಗ್ಗೆ ನಾವು ನನ್ನ ಸಂಧ್ಯರ ಹತ್ರ ಮಾತನಾಡಿ ಅವಳನ್ನು ನಾವು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದೇವೆ. ಆರಂಭದಿಂದಲೂ ಕೂಡ ನಾವು 5 ವರ್ಷ ಆಗುವಾಗಲೇ ಅವಳನ್ನು ನಮ್ಮ ಭರತನಾಟ್ಯಕ್ಕೆ ಸೇರಿಸಿದ್ದೇನೆ ಗುರು ರಾಮಕೃಷ್ಣ ಕೊಡಂಚರ್ ಅವರ ಹತ್ರ. ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ತನುಶ್ರೀ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾಳೆ. ನಮ್ಮ ಒಂದು
ಡ್ಯಾನ್ಸ್ಗೋಸ್ಕರ ನಾವು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೆ. ನಮ್ಮ ಉಡುಪಿಯವರಿಗೆ ಒಂದು ಬಹಳಷ್ಟು ಒಳ್ಳೆಯ ವಿಚಾರ ಅಂದರೆ ಮುದ್ದು ಕೃಷ್ಣ ಸ್ಪರ್ಧೆ. ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ, ಆ ಮುದ್ದು ಕೃಷ್ಣ ಸ್ಪರ್ಧೆಯಿಂದ ನಾವು ಆರಂಭಿಸಿದ್ದು ತನುಶ್ರೀಯನ್ನು. ನಿರಂತರವಾಗಿ ಪ್ರಥಮ ವರ್ಷದಲ್ಲೇ ಬಹುಮಾನಗಳು ಬರ್ತಾ ಹೋದ್ವು. ಬಹುಮಾನಗಳು ಬಂದಾಗ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ತನುಶ್ರೀಯ ಬಗ್ಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಮುಂದೆ ಮುಂದೆ ಮಾಡಿ ನಾವು ಡ್ಯಾನ್ಸ್ನ ಬಗ್ಗೆ ತುಂಬಾ ಗಮನ ಕೊಟ್ವಿ. ನಮಗೆ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲೇ ಆದ ಒಂದು ಸಣ್ಣ ಬೇಸರ, ಆ ಬೇಸರವನ್ನು ನಾವು ಮರೀಲಿಕ್ಕೋಸ್ಕರ ಅದೇ ನಮ್ಮ ತನುಶ್ರೀಗೆ ಯೋಗದಲ್ಲಿ ಒಂದು ಸ್ಫೂರ್ತಿ ಅಂದರೆ ಅದು ಮೈಸೂರಿನ ಖುಷಿ ಅಂತ. ಅವಳ ದಾಖಲೆಯನ್ನು ಗಮನಿಸಿಕೊಂಡು ನಾವು ಮುಂದುವರಿದ್ವಿ. ಅದನ್ನು ತನುಶ್ರೀಗೆ ತೋರಿಸಿದ್ವಿ. ನಾವು ತೋರಿಸಿದ ನಂತರ ಅದನ್ನು ಮಾಡುವಂಥ ಜವಾಬ್ದಾರಿ ತನುಶ್ರೀ ನಿರಂತರವಾಗಿ ತಗೊಂಡ್ಲು. ಆ ಯಶಸ್ವಿ ಮುಂದಿನ ಗಿನ್ನಿಸ್ ದಾಖಲೆಗೆ ಈಗ 4 ದಾಖಲೆ ಆಗಲಿಕ್ಕೆ ಕಾರಣ ಆಯಿತು. ಸರ್, ಬಹುಶಃ ನೀವು ಹೇಳಿದ ಹಾಗೆ ನಿಮಗೆ ಒಂದು ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಗಲಿಲ್ಲ ಅನ್ನುವಂಥ ಒಂದು ಬೇಸರವನ್ನು ನೀಗಿಸೋದಕ್ಕೋಸ್ಕರ ನೀವು ಯೋಗವನ್ನು ಕಳಿಸಿರುವಂಥದ್ದು. ಬಹುಶಃ ನಾನೊಂದು ಹೇಳಬೇಕಂದ್ರೆ, ಈಗ 5ನೇ ಕ್ಲಾಸಲ್ಲಿ ಇರುವಂಥದ್ದು ನಿಮ್ಮ ಮಗಳು, ಈ ಒಂದು 5ನೇ ಕ್ಲಾಸಲ್ಲಿ ಇಷ್ಟು ದೊಡ್ಡ ಸಾಧನೆ ಅವರು ಮಾಡಿರುವಂಥದ್ದು. ಸೊ ಈ ಒಂದು ಕಲ್ಪನೆ ಯಾವ ರೀತಿ ಹುಡ್ಕೊಳ್ತು? ಯೋಗದಲ್ಲಿ ಭಾಗವಹಿಸಬೇಕು, ಎಲ್ಲೋ ಒಂದು ಕಡೆ ನಿಮಗೆ ಭಯ ಅನಿಸ್ಲಿಲ್ವಾ ಈ ರೀತಿಯ ಒಂದು ಸ್ಟ್ರೆಚಿಂಗ್ಗಳಿರುವಂಥದ್ದು? ಅದನ್ನೆಲ್ಲ ಹೆಚ್ಚಿನವರಿಗೆ ಮೊನ್ನೆದು ನೋಡುವಾಗ ತುಂಬಾನೇ ಭಯ ಆಗಿತ್ತು. ಆದರೆ ಅದನ್ನು ತನುಶ್ರೀ ಮಾಡಲಿಕ್ಕೆ ಆರಂಭಿಸಿ ಒಂದು 3-4 ವರ್ಷನೇ ಆಯಿತು. ಆದರೆ ಅದು ದಾಖಲೆಗೆ ಸೇರ್ತದೆ ಅಂತ ಗೊತ್ತಾಗ್ಲಿಕ್ಕೆ ನಮಗೆ ಇವಾಗಷ್ಟೇ ಗೊತ್ತಾಯಿತು. ಸೇರ್ತದೆ ಅಂತ ಗೊತ್ತಾದ ಕೂಡಲೇ ನಾವು ಅದಕ್ಕೆ ಸುಮ್ಮನಾಗಲಿಲ್ಲ. ನನ್ನ ಜಾಕರ್ ಶೆಟ್ಟಿ ಇಂದ್ರಳ್ಳಿ ಸರ್ ಅವ್ರ ಹತ್ರ ಈ ಸರಿ ನಾನು ಹೇಳಿದ್ದೆ, ಈ ಸಲ ಹೀಗೆ ಮಾಡ್ತಾ ಇದ್ದೇನೆ ಸರ್, ನಿಮ್ಮ ಸಹಕಾರ ಬೇಕು ಅಂತ. ಅವರು ಕೂಡಲೇ ಒಪ್ಪಿಕೊಂಡ್ರು, ನೀವು ಮಾಡಿ, ನಾನಿದ್ದೇನೆ ಅಂತ. ಮತ್ತು ನಮ್ಮ ಊರಿನ ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅದರ ಅಧ್ಯಕ್ಷರಾದ ಮಲ್ಲೇಶ್ ಕುಮಾರ್, ಇದೆಲ್ಲ ದಾಖಲೆಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಟೆಕ್ನಿಕಲ್ ಆಗಿ ತುಂಬಾನೇ ಕೆಲಸ ಇರ್ತದೆ. ಅದನ್ನೆಲ್ಲ ಮಾಡುವವರು ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ನ ಅಧ್ಯಕ್ಷರಾದಂಥ ಮಲ್ಲೇಶ್ ಕುಮಾರ್ ಅವರೆಲ್ಲ ಸಹಕಾರದಿಂದ ತನುಶ್ರೀ ಮಾಡಲಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗ್ಲೂ ನಾವು ತಂದೆ ತಾಯಿ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತೇವೆ. ಆದರೆ ಇಂಥ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಊರಿನವರದು ತುಂಬಾನೇ ಸಹಕಾರ ಬೇಕಾಗ್ತದೆ. ನನಗೆ ಖಂಡಿತವಾಗಿ ತನುಶ್ರೀಯ ಬಗ್ಗೆ ನನಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರನ್ನು ನಾನು ನೆನೆಸ್ಕೊಳ್ತೇನೆ. ಯಾಕೆ ಹೇಳಿದ್ರೆ, ಸಾಧನೆ ಮಾಡಬೇಕಾದ್ರೆ ಖಾಲಿ ನಾವೇ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೆನ್ನೆಲುಬಾಗಿ ತುಂಬ ಜನ ನಿಲ್ಬೇಕಾಗ್ತದೆ. ಹಾಗೆ ತನುಶ್ರೀ ಮಾಡ್ತೇನೆ ಹೇಳಿದ್ರೆ, ಈಗೇನಾದರೂ ತನುಶ್ರೀ ಮಾಡ್ತೇನೆ ಹೇಳಿದ್ರೆ ತುಂಬ ಜನ ನನಗೆ ಹೇಳ್ತಾರೆ, ನಾವಿದ್ದೇವೆ, ನೀವು ಮುಂದುವರಿರಿ. ಫಸ್ಟ್ ಮಾಡುವಾಗ ಜನರಿಗೆ ಸ್ವಲ್ಪ ನಂಬಿಕೆ ಇರುವುದಿಲ್ಲ, ಎಂತ ಮಾಡ್ತಾರೆ, ಮಾಹಿತಿ ಕಡಿಮೆ ಇರ್ತದೆ. ಗಿನ್ನಿಸ್ ದಾಖಲೆ ಮಾಡುವಾಗಂತೂ ನಮಗೆ ತುಂಬಾ ಜನ ಹೇಳಿದ್ರು, ಗಿನ್ನಿಸ್ ದಾಖಲೆ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ, ನೀವೊಂಚೂರು ಆಲೋಚನೆ ಮಾಡಿಕೊಳ್ಳಿ, ತುಂಬಾನೇ ದುಡ್ಡು ಕಟ್ಟಲಿಕ್ಕೆ ಉಂಟು, ನೀವು ಮೋಸ ಹೋಗ್ಬೋದು ಅಂತ. ನಾನು ಅವಾಗ ಹೇಳಿದೆ, ನನಗೆ ಮಾಡಿದವರು ನಮ್ಮ ಮಲ್ಲೇಶ್ ಕುಮಾರ್ ಅವರು CA ಆಗಿದ್ದಾರೆ, ಅವರು ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಮುಂದುವರಿತಾರೆ. ಎಸ್ ಸರ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಎಸ್, ತನುಶ್ರೀ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಬಹಳ ಒಂದು ದೊಡ್ಡ ಮಟ್ಟಿನ ಸಾಧನೆಯನ್ನು ಅವ್ರು ಮಾಡಿರುವಂತದ್ದು. ಇದರ ಬಗ್ಗೆ ಏನ್ ಹೇಳ್ತೀರಾ? 4 ವಿಶ್ವದ ನಾನು ಕನ್ನಡ ನೋಡಿದ್ದೇನೆ ಸರ್. ತುಂಬಾ ನಮಗೆ ಖುಷಿಯಾಗಿದೆ. ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ವಿಷಯ ಅದು. ಉಡುಪಿ ಜಿಲ್ಲೆಗೆ ತನುಶ್ರೀ ಪಿತ್ರಡಿ ಮಾಡಿದ ಸಾಧನೆ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತ ವಿಷಯ. ಅದಲ್ಲದೆ ತನುಶ್ರೀ ಅವರು ಇಷ್ಟರವರೆಗೆ ಸುಮಾರು ಒಂದು 350ರಿಂದ 400 ವೇದಿಕೆಯಲ್ಲಿ ಅವರ ನೃತ್ಯ ಪ್ರದರ್ಶನ ಇನ್ನಿತರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ತನುಶ್ರೀ ಪಿತ್ರಡಿ ಅವರಿಗೆ ಅವರ ತಂದೆ ತಾಯಿ ಕೊಡುವಂತ ಸಹಕಾರ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅವರ ಸಹಕಾರದಿಂದಲೇ ತನುಶ್ರೀ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಹೇಳ್ತಿದ್ದೀನಿ. ಎಸ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ, ನಿಮ್ಮ ಒಂದು ವಿಷಯಸನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ಎಸ್, ತನುಶ್ರೀ ಅವರೇ, ಈಗಾಗಲೇ ನಾನೊಂದು ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಎಷ್ಟೇ ಪ್ರಿಪರೇಷನನ್ನು ಮಾಡಿರಲಿ, ಸೊ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನುವಂಥದ್ದು ಏನಿದೆ, ಸ್ವಲ್ಪ ಭಯ ಆಗುತ್ತೆ, ಅದನ್ನು ನೋಡೋಕೆ ಭಯ ಆಗುತ್ತೆ. ಇನ್ನು ಮಾಡುವಂಥ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅದನ್ನು ಮಾಡಬೇಕಾದ್ರೆ? ನರ್ವಸ್ನೆಸ್ ಅನಿಸುತ್ತಾ? ಅಂದರೆ ನಿಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ, ಸೊ ಇದಕ್ಕೆ ಯಾವ ರೀತಿಯ ಒಂದು ಪ್ರಿಪರೇಷನ್ಸನ್ನು ನೀವು ಮಾಡ್ಕೊಂಡು ಹೋಗಬೇಕಾದ್ರೆ? ನಾನು ಚಿಕ್ಕ ಇರುವಾಗಲೇ ಡ್ಯಾನ್ಸಲ್ಲಿ ಸ್ಟಂಟ್ ಮಾಡ್ತಿದ್ದೆ. ಮತ್ತೆ ನನಗೆ ದೊಡ್ಡ ಆಗ್ತಾ ಬರುವಾಗ ಯೋಗದ್ದು ಇಂಟ್ರೆಸ್ಟ್ ಬಂತು. ಮತ್ತು ನಾನು ಕೆಲವು ಭಂಗಿಯನ್ನು ಮಾಡ್ತಾ ಇದ್ದೆ. ಮಾಡಿ ನನಗೆ ದಿನಾಲು ಪ್ರಾಕ್ಟೀಸ್ ಮಾಡಿ ಅದು ಭಂಗಿ, ಈಗ ಕೆಲವು ಭಂಗಿ ನನಗೆ ಫುಲ್ ಬರ್ತದೆ. ಹಾಗೆ ನಾನು ಮುಂದುವರೆದೆ. ಈಗ ನನಗೆ ಮಾಡಲಿಕ್ಕೆ ಮೊದಲು ಎನಿಸ್ತಿತ್ತು ಇದು ತುಂಬ ಕಷ್ಟ ಉಂಟಂತ, ಆದರೆ ಈಗ ದೊಡ್ಡದ ನಂತರ ಅದನ್ನು ಪ್ರಾಕ್ಟೀಸ್ ಮಾಡಿ ನನಗೆ ತುಂಬ ಈಸಿ ಆಯಿತು. ಅಂದರೆ ಯಾವ ರೀತಿಯ ಒಂದು ಭಯ ಅಂತ ನಿಮಗೆ ಅನಿಸಲ್ಲ ಈಗ ಮಾಡಬೇಕಾದ್ರೆ? ಸೊ ಎಲ್ಲೋ ಒಂದು ಕಡೆ ನೋಡ್ತಾ ಹೋದಾಗ ನಮಗೆಲ್ಲ ಒಂದು ಪದ್ಮಾಸನ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ ಕೆಲವರಿಗೆಲ್ಲ. ಸೊ ಈ ರೀತಿಯ ಒಂದು ಸ್ಟ್ರೆಚಿಂಗನ್ನು ನೀವು ಮಾಡುವಂಥದ್ದು ಬಹುಶಃ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದಕ್ಕೆ ಯಾವ ರೀತಿಯ ಒಂದು ಟ್ರೈನಿಂಗನ್ನು ನೀವು ತೊಗೊಂಡ್ರಿ?
ನಾನು ಅಂದರೆ ಚಿಕ್ಕ ಇರುವಾಗ ಮುದ್ದು ಕೃಷ್ಣ ಹೋಗ್ತಿದ್ದೆ. ಅದಾದ ನಂತರ ನಾನು ಯೋಗ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ನಮಗೆ ತುಂಬ ಹೆದರಿಕೆ ಆಗ್ತಿತ್ತು ಮಾಡುವಾಗ, ಆದರೆ ನನಗೆ ಇದು ಯೋಗ ಎಲ್ಲ ಕಲ್ತಾದ ನಂತರ ನನಗೆ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ನಂಗೆ ಆವಾಗ ಫಸ್ಟ್ ಮಾಡುವಾಗ ನನಗೆ ಸ್ವಲ್ಪ ನೋವು ಆಗ್ತಿತ್ತು, ಆದರೆ ಅದನ್ನು ಮಾಡಿ ನನಗೆ ನೋವೆಲ್ಲ ಹೋಯಿತು. ಮತ್ತು ನನಗೆ ಈಗ ನಾನು ಏನು ಭಯ ಇಲ್ಲ ನನಗೆ ಮಾಡಲಿಕ್ಕೆ. ಸರಿ, ಓಕೆ. ಎಸ್ ಸರ್, ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ಬಹುಶಃ ನಾನು ಈಗ ಹೇಳಿದ ಹಾಗೆ ಮನೆಯವರ ಸಪೋರ್ಟ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ನೀವಾಗಿರ್ಬೋದು, ನಿಮ್ಮ ಧರ್ಮಪತ್ನಿಯವರಾಗಿರ್ಬೋದು, ಯಾವ ರೀತಿಯ ಒಂದು ತಯಾರಿಯನ್ನು ಮಾಡ್ತೀರಾ, ಯಾವ ರೀತಿ ಇವರಿಗೆ ಟ್ರೈನಿಂಗನ್ನು ಕೊಡ್ತೀರಾ ಮನೆಯಲ್ಲಿ? ನಾವು ಟ್ರೈನಿಂಗ್ ಕೊಡ್ತೇವೆ, ಆದರೆ ತನುಶ್ರೀಗೆ ನಾನು ಹೇಳುವುದೇ ಅಂತ ಹೇಳಿದರೆ ಆ ದೇವರ ಆಶೀರ್ವಾದ ಮತ್ತು ಒಂದು ಗುರುಗಳು. ಈಗಾಗಲೇ ನಮಗೆ ತನುಶ್ರೀಗೆ ಉತ್ತಮ ಗುರುಗಳು ಸಿಕ್ಕಿದ್ದಾರೆ. ಆರಂಭದಲ್ಲಿ ನಮ್ಮ ಲೋಕೇಶ್ ಅವರು ಕಿದಿಯೂರು ಅವರು ತನುಶ್ರೀಗೆ ಕಲಿಸ್ತಾ ಇದ್ದರು. ತದನಂತರ ನನಗೆ ರಾಮಕೃಷ್ಣ ಕೊಡಂಚ ಅಂತ ನಮ್ಮ ತನುಶ್ರೀಯ ಭರತನಾಟ್ಯ ಗುರುಗಳು, ಅವರ ಹತ್ರ ಸೇರಿದ ನಂತರ ನಮ್ಮ ತನುಶ್ರೀಯಲ್ಲಿ ಭಾಳಷ್ಟು ಬದಲಾವಣೆಗಳಾಯಿತು. ತುಂಬ ಬದಲಾವಣೆಗಳನ್ನು ಆ ಗುರುಗಳು ತಂದರು. ಆದರೆ ನಾವು ಕಳೆದ ಬಾರಿ ಗಿನ್ನಿಸ್ ಆದ ನಂತರ ಇದು ಕೇವಲ ನಾವು ಇದನ್ನು ಮಾಡ್ತಾ ಹೋಗ್ತಾ ಇದ್ದೇವೆ, ಇದಕ್ಕೊಂದು ಬೇಸಿಕ್ ಆಗಿ ಕಲಿಬೇಕು. ಆದರೆ ತನುಶ್ರೀಗೆ ಕಲಿಬೇಕಾದ್ರೆ ತನುಶ್ರೀಗೆ ಕೂಡ ಕಲಿಸುವವರನ್ನು ಯಾರನ್ನು ಹುಡುಕುದು ಅಂತೇಳಿ ಸುಮಾರು ಜನ ಹತ್ರ ನಾನು ಹೇಳಿದ್ದೆ, ತನುಶ್ರೀಗೆ ಕಲಿಸಲಿಕ್ಕೆ ಒಂದು ಯೋಗ ಕಲಿಬೇಕು, ಸಮರ್ಥವಾದ ಗುರುಗಳನ್ನು ನಾವು ಹುಡುಕ್ತಾ ಇದ್ದೇವೆ. ಕೊನೆಯದಾಗಿ ನಮಗೆ ದೂರದ ಊರಿನವರು ಕಿನ್ನಿಗೋಳಿಯವರು ಹರಿರಾಜ್ ಅಂತ ಅವರು ಸಿಕ್ಕಿದ್ರು. ಅವರೀಗ ಕಳೆದ 6 ತಿಂಗಳಿಂದ ನಮ್ಮ ಮನೆಗೆ ಬಂದು ಅವಳಿಗೆ ಹೇಳಿಕೊಡ್ತಾ ಇದ್ದಾರೆ ಯೋಗವನ್ನು. ತನುಶ್ರೀ ಕೂಡ ಅವರಿಂದ ಕಲಿತಾ ಇದ್ದಾರೆ. ನಾನು ಹೇಳೋದು, ತನುಶ್ರೀಗೆ ನಮಗೆ ಖುಷಿ ಹೇಳಿದರೆ ತನುಶ್ರೀಯ ಪ್ರತಿಭೆಗೆ ತಕ್ಕ ಗುರುಗಳು ಸಿಕ್ಕಿದ್ದಾರೆ. ಅದನ್ನು ಪ್ರೋತ್ಸಾಹಿಸುವಂಥ ಭಾಳಷ್ಟು ದಾನಿಗಳಿದ್ದಾರೆ ತನುಶ್ರೀಯನ್ನು. ಅದು ನಮಗೆ ತುಂಬ ಮುಖ್ಯ. ನಾವು ಮಾಡಿದ ನಮ್ಮ ಪ್ರಯತ್ನ ಇದ್ದರೂ ಕೂಡ, ಖಂಡಿತವಾಗಿ ನಮ್ಮ ಪ್ರಯತ್ನ ಇದೆ, ಆದರೆ ಅದಕ್ಕೆ ಸಪೋರ್ಟಿಗಾಗಿ ಸಿಕ್ಕಿದಂಥ ಒಂದು ಗುರುಗಳಾಗಿರ್ಬೋದು, ದಾನಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳು. ನಾನು ಹೇಳು, ತನುಶ್ರೀ ಇವತ್ತು 343 ವೇದಿಕೆಗೆ ಕಾರ್ಯಕ್ರಮ ಕೊಡಲಿಕ್ಕೆ ಹೋಗ್ತಾಳೆ. ತನುಶ್ರೀಗೆ ಭಾಳಷ್ಟು ಅವಕಾಶಗಳನ್ನು ಕೊಡ್ತಾರೆ. ನಾನು ಹೇಳು, ತುಂಬ ಜನ ಅವಕಾಶ ಕೊಡ್ತಾರೆ. ಈಗಾಗಲೇ ತನುಶ್ರೀಯನ್ನು 103 ಸಂಘ ಸಂಸ್ಥೆಗಳು ಗುರುತಿಸಿವೆ, ಸನ್ಮಾನ ಮಾಡಿದ್ದಾರೆ ತನುಶ್ರೀಯ ಪ್ರತಿಭೆಯನ್ನು. ಆವಾಗ ನಮ್ಮದು ಕೂಡ ಜವಾಬ್ದಾರಿ ಜಾಸ್ತಿ ಇರ್ತದೆ. ಈಗಲೇ ತನುಶ್ರೀದು ಮೊನ್ನೆ ಮುಗಿದಿದೆ, ಈಗಲೇ ನಮ್ಮ ಹತ್ರ ಕೇಳಿದೆ, ತನುಶ್ರೀ ಮುಂದೇನು ಮಾಡ್ತಾಳೆ? ನಾನು ಹೇಳಿದ್ದೇನೆ, ಅವಳಿಗೆ ಇನ್ನೂ ಸಬ್ಜೆಕ್ಟ್ ಕೊಡಲಿಲ್ಲ, ಕೊಡಬೇಕು, ಇನ್ನು ಎಕ್ಸಾಮ್ ಉಂಟು. ಯಾಕಂದರೆ ವಿದ್ಯಾಭ್ಯಾಸ ಕೂಡ ಭಾಳಷ್ಟು ಮುಖ್ಯವಾಗ್ತದೆ. ಯಾಕಂದರೆ ನಾವು ಅವಳಿಗೆ ಆರಂಭದಲ್ಲೂ ಹೇಳಿಕೊಡ್ತಾ ಇದ್ದೇವೆ, ನಿನ್ನ ವಿದ್ಯಾಭ್ಯಾಸ ಓದೋದು ನಿನ್ನ ಜವಾಬ್ದಾರಿ, ಅದು ನಮ್ದಲ್ಲ. ನೀನು ಬೆಳಿಗ್ಗೆಯಿಂದ ಸಂಜೆ ತನಕ ಇರೋದು ಸ್ಕೂಲಲ್ಲಿ, ಆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಅದನ್ನು ಕಲಿಯೋದು ನಿನ್ನ ಜವಾಬ್ದಾರಿ. ನಾವು ಅದಕ್ಕೋಸ್ಕರ ನಿನ್ನ ಶಾಲೆಗೆ ಕಳಿಸೋದು. ಮತ್ತು ಮನೆಗೆ ಬಂದು ಅವಳಿಗೆ ಭಾಳಷ್ಟು ಓದಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಅದರ ನಂತರ ಅವಳನ್ನು ಹೊರಗೆ ಕರ್ಕೊಂಡು ಹೋಗ್ತೇವೆ. ಖಂಡಿತವಾಗಿ ಅವಳನ್ನು ನಾನು ಯಾವುದೇ ಒಂದು ರೀತಿಯ ನಾವು ಅವಳಿಗೆ ಒಂದು ಫೋರ್ಸ್ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಅವಳಿಗೆ ಅವಕಾಶವನ್ನು ಕೊಡ್ತೇನೆ. ಅವಳು ಏನು ಕೇಳ್ತಾಳೆ, ಇಲ್ಲಿ ಹೋಗ್ಬೇಕು ಹೇಳ್ತಾಳೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಅವಳದೊಂದು ದಿನಚರಿ ಇರ್ತದೆ, ಇದನ್ನೆಲ್ಲ ಮಾಡಬೇಕಂತ, ಅದನ್ನೆಲ್ಲ ಮಾಡ್ತಾಳೆ. ತದನಂತರ ಅವಳಿಗೆ ಭಾಳಷ್ಟು ಸಮಯಗಳು ಸಿಗ್ತವೆ ಅವಳದು ಬೇರೆ ಚಟುವಟಿಕೆಗೆ, ಅದನ್ನೆಲ್ಲ ಕೊಡ್ತೇವೆ ನಾವು ಅವಳಿಗೆ. ಖಂಡಿತವಾಗಿ ನಾವು ಅವಳಿಗೆ ಫೋರ್ಸ್ ಆಗಿ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳೋದಿಲ್ಲ. ಅವಳಿಗೆ ಒಂದು ಸಬ್ಜೆಕ್ಟ್ ಕೊಡೋದಷ್ಟೇ ನಮ್ಮ ಕೆಲಸ. ನಂತರ ಅವಳಿಗೆ ಅದು ಬಿಟ್ಟದ್ದು ಮಾಡ್ತಾಳೆ. ಪ್ರತಿ ಸಲ ಅದನ್ನೇ ಮಾಡಿದ್ದಾಳೆ, ಇನ್ನು ಮುಂದೆ ಕೂಡ ಮಾಡ್ತಾಳೆ ಅಂತ ನಮಗೆ ಅನಿಸ್ತದೆ. ಸರ್, ಬಹುಶಃ ಎಲ್ಲೋ ಒಂದಿನ ಪ್ರಥಮ ಹಂತದಲ್ಲಿ ಇದೊಂದು ಕಲ್ಪನೆ ನಿಮಗೆ ಬಂದಿರ್ಬೋದು, ನನ್ನ ಮಗಳನ್ನು ಭರತನಾಟ್ಯಕ್ಕೆ ಸೇರಿಸಬೇಕು ಅಥವಾ ಯೋಗಕ್ಕೆ ಸೇರಿಸಬೇಕು ಅನ್ನುವಂಥ ಕಲ್ಪನೆ ನಿಮ್ಮಲ್ಲಿ ಬಂದಿರ್ಬೋದು. ಆದರೆ ಅದು ಈ ರೀತಿ ಈ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅನ್ನುವಂಥ ಯಾವುದಾದ್ರೂ ಒಂದು ಪರಿಕಲ್ಪನೆ ನಿಮ್ಮಲ್ಲಿತ್ತ? ಖಂಡಿತ ಇಲ್ಲ. ನಾನು ಈಗಲೂ ಕೂಡ ನಾನೊಂದು ಭಾಳಷ್ಟು ಖುಷಿಯಿಂದ ಹೇಳ್ತೇನೆ, ಆ ದಿವಸ ನಮಗೆ ಆ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ತನುಶ್ರೀ ಇಷ್ಟೊಂದು ದಾಖಲೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತ್ತು. ಯಾಕೇಳಿದ್ರೆ ಆ ಒಂದು ರಿಯಾಲಿಟಿ ಶೋಗೆ ನಾವು ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ, ನಾವು ಮುಂದುವರಿಬೇಕು. ಎಲ್ಲ ತಂದೆ ತಾಯಿಗಳಂತೆ ನಮಗೊಂದು ಆಸೆ ಇತ್ತು, ತನುಶ್ರೀ ಡ್ಯಾನ್ಸಲ್ಲಿ ಹೋಗ್ಬೇಕಂತ. ಆ ದಿವಸ ಆದ ಮಾತ್ರ ನೋವು ನಮಗೆ ನಮ್ಮ ಜೀವನದಲ್ಲಿ ಭಾಳಷ್ಟು ದೊಡ್ಡ ನೋವನ್ನು ಕೊಡ್ತು. ಯಾಕಂದರೆ ಆ ಥರ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ನಂತರ ತನುಶ್ರೀ ಈಗ ಅವಳಿಗೆ ನಾನು ಹೇಳೋದು, ನೀನು ರಿಯಲ್ ಹೀರೋ. ಯಾಕೆ ಹೇಳಿದರೆ ನಮ್ಮ ದಾಖಲೆಗೆ ನಾವೇ ಸಾಟಿ. ದಾಖಲೆಗಳೆಲ್ಲ ಇರುವುದು ಮುರಳಿಗೋಸ್ಕರನೇ. ಆದರೆ ಇದಕ್ಕೆಲ್ಲ ನಾವು ಮುರಿಯುವಂಥದ್ದು ಅವಕಾಶ ತುಂಬ ಇದೆ. ತನುಶ್ರೀಗೆ ಲಾಸ್ಟ್ ಟೈಮ್ ಗಿನ್ನಿಸ್ ಮಾಡಿದ್ದಕ್ಕೆ ನಮಗೆ ಗಿನ್ನಿಸ್ ದಾಖಲೆ ಕಂಪನಿಯವರು ಆಹ್ವಾನ ಕೊಟ್ಟು ನಾವು ಇಟಲಿ ದೇಶದ ರೋಮ್ ನಗರಕ್ಕೆ ಹೋಗಿ ಅಲ್ಲಿ ನಮ್ಮ ಯೋಗ ಪ್ರದರ್ಶನವನ್ನು ನೀಡಿ ಬಂದಿದ್ದೇವೆ ಕಳೆದ ನವೆಂಬರ್ 10ಕ್ಕೆ. ಅದು ದೊಡ್ಡ ಅವಕಾಶ. ಯಾಕಂದರೆ ಪ್ರತಿಯೊಂದು ಖರ್ಚು ವೆಚ್ಚವನ್ನು ಅವರು ಭರಿಸಿ ನಮ್ಮನ್ನಲ್ಲಿ ಕರೆಸಿ ನಮ್ಮ ಕಾರ್ಯಕ್ರಮವನ್ನು ತನುಶ್ರೀಗೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ದಿವಸ ನಾವು ಭಾಳಷ್ಟು ಸಂತೋಷ ಪಟ್ಟಿದ್ದೇವೆ. ಯಾಕೆ ಹೇಳಿದರೆ ವಿಶ್ವದ ಎಲ್ಲ ದೇಶಗಳಿಂದ ಅಲ್ಲಿ ಗಿನ್ನಿಸ್ ದಾಖಲೆ ಮಾಡಿದಂಥ ಪ್ರತಿಭೆಗಳಲ್ಲಿದ್ದರು, ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದರು. ಅವರೊಂದಿಗೆ ಸೇರಿಕೊಂಡು ಕಾರ್ಯಕ್ರಮ ನೀಡಿದ್ದು ತನುಶ್ರೀಗೆ ಭಾಳಷ್ಟು ದೊಡ್ಡ ಅವಕಾಶ ಅಂತ ನಾನು ಅನ್ಸ್ಕೊಳ್ತೇನೆ. ಆದರೆ ನಾನು ತನುಶ್ರೀಗೆ ಒಂದು ಮಾತನ್ನು
ಎಚ್ಚರಿಕೆ ನೀಡ್ತಾ ಬರ್ತಿದ್ದೆ. ದಾಖಲೆಗಳು ಆಯ್ತು, ಮುಗೀತು, ಮುಂದೆ ನಾನು ಅದು ಮಾಡಿದ್ದೇನೆ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಆಯ್ತದು, ಇನ್ನು ನೆಕ್ಸ್ಟ್ ಏನು, ನೆಕ್ಸ್ಟ್ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಆದರೆ ಪ್ರಯತ್ನ ಪಡ್ತಾ ಇರೋದು ಹೊರತು ನಾನು ಅದನ್ನು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ನಿಲ್ಲಿಕ್ಕಿಲ್ಲ. ನಾನು ತನುಶ್ರೀಗೆ ಹೇಳುದು, ನಮ್ಮ ಪ್ರತಿಭೆ ಅನ್ನೋದು ಅಲ್ಲಿ ನಿಂತ ನೀರಾಗಬಾರ್ದು. ಯಾವತ್ತು ನಾವು ಒಂದನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಅಲ್ಲೇ ಇರ್ತೇವೆ. ನೆಕ್ಸ್ಟ್ ಅದನ್ನು ಮಾಡ್ತಾ ಹೋಗಿದೆ. ಅದಕ್ಕೆ ತನುಶ್ರೀ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾಳೆ. ಓಕೆ ಸರ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ದಾಖಲೆ ಬರೆದ ಸಾಧಕಿ ತನುಶ್ರೀ ಪಿತ್ರೋಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ದಾಖಲೆ ಬರೆದಂತಹ ಸಾಧಕಿ ತನುಶ್ರೀ ಪಿತ್ರೋಡಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ವೀಕ್ಷಕರೇ, ನಮ್ಮ ಊರಿನ ಒಬ್ಬ ಹುಡುಗಿಯಾಗಿ ಇಷ್ಟು ದೊಡ್ಡ ಮಟ್ಟಿನ ಸಾಧನೆಯನ್ನು ಮಾಡಿರುವಂಥದ್ದು, ಬಹುಶಃ 4 ರೆಕಾರ್ಡ್ಗಳನ್ನು ಮಾಡಿರುವಂಥದ್ದು, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಗಿನ್ನಿಸ್ ರೆಕಾರ್ಡ್ ಆಗಿರ್ಬೋದು, ಇದನ್ನು ಮಾಡಿರುವಂಥದ್ದು. ಸೊ ನಿಮ್ಮ ಒಂದು ಹಾರೈಕೆಗಳನ್ನು, ಶುಭ ನುಡಿಯನ್ನು ನೀವು ಕರೆ ಮಾಡುವ ಮೂಲಕ ತಿಳಿಸ್ಬೋದಾಗಿದೆ. ಎಸ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ತನುಶ್ರೀ ಅವರೇ, ಈಗ ನೀವು ಯೋಗವನ್ನು ಒಂದು ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅಂತ ಹೇಳ್ಬೋದು, ಅಥವಾ ಟ್ಯಾಲೆಂಟನ್ನು ಉಪಯೋಗಿಸಿಕೊಂಡು ನೀವು ಅದನ್ನು ಕಾಂಪಿಟೇಷನ್ಗೆ ಉಪಯೋಗಿಸ್ತಿದ್ದೀರೋ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ನಿಲುವಿನಲ್ಲಿ ಯೋಗದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನನಗೆ ಯೋಗ ಅಂದರೆ ತುಂಬ ಇಷ್ಟ. ಯೋಗ ಸರ್ ಕಲಿಸ್ಲಿಕ್ಕೂ ಬರ್ತಿದ್ದಾರೆ. ಬುಧವಾರ ಬರ್ತಾರೆ, ತಪ್ಪಿದ್ರೆ ಶುಕ್ರವಾರ ಬರ್ತಾರೆ. 1.5 ಗಂಟೆ ಕ್ಲಾಸ್ ಮಾಡಿ ಹೋಗ್ತಾರೆ. ಅದರ ಬೇಸಿಕ್ ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೆ ಕಲಿಸ್ತಾರೆ. ಫಸ್ಟ್ ಎಕ್ಸಸೈಸ್, ಮತ್ತು ಸೂರ್ಯ ನಮಸ್ಕಾರ, ಮತ್ತು ಎಲ್ಲ ಭಂಗಿಗಳು, ಆಸನಗಳು, ಅದನ್ನೆಲ್ಲ ಕಲಿಸಿ ಹೋಗ್ತಾರೆ. ನನಗೆ ಯೋಗದ ಬಗ್ಗೆ ತುಂಬ ಇಂಟ್ರೆಸ್ಟ್ ಉಂಟು. ಅದರಲ್ಲಿ ನನಗೆ ರಿದಮಿಕ್ಸ್ ಯೋಗ ಸಹ ಸ್ವಲ್ಪ ಬರ್ತದೆ. ಮತ್ತು ಬೇಸಿಕ್ ಕೂಡ ಈಗ ಸ್ವಲ್ಪ ಕಲ್ತಿದ್ದೇನೆ, ಇನ್ನೂ ಕಲೀಲಿಕ್ಕುಂಟು. ಎಸ್, ಓಕೆ ಸರ್. ಈಗಾಗಲೇ ನೀವು ಹೇಳಿದ ಹಾಗೆ ಸುಮಾರು 300ಕ್ಕೂ ಹೆಚ್ಚಿನ ಸ್ಟೇಜ್ ಶೋಗಳನ್ನು ಇವರು ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ. ಬಹುಶಃ ಒಂದು ಸೆಲೆಬ್ರಿಟಿ ಲೆವೆಲ್ಗೆ ಇವರಿಗೆ ಇದ್ದಾರೆ ಅಂತಲೇ ಹೇಳ್ತಾ ಹೋಗ್ಬೋದು. ಯಾಕಂದರೆ ಆ ಶೆಡ್ಯೂಲನ್ನು ಮೇಂಟೈನ್ ಮಾಡುವಂಥದ್ದು ಸುಲಭದ ಮಾತಲ್ಲ. ಯಾಕಂದರೆ ದೂರದ ಊರುಗಳಿಗೆ ನೀವು ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಸೊ ಆ ಪ್ರಿಪರೇಷನ್ಸ್ ಎಲ್ಲ ಇರುತ್ತೆ. ಯಾವ ರೀತಿ ಇದಕ್ಕೆ ಟೈಮನ್ನು ಅಡ್ಜಸ್ಟ್ ಮಾಡ್ತೀರಾ ನೀವು? ಆದಷ್ಟು ನಾವು ಕಾರ್ಯಕ್ರಮಗಳು ಆದಷ್ಟು ಬೇಗ ಇದ್ದರೆ ಹೋಗ್ತೇವೆ. ಮತ್ತು ಕಾರ್ಯಕ್ರಮ ಇದ್ದ ದಿವಸ ತನುಶ್ರೀ ದಿನಚರಿ ಪ್ರಕಾರ ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾಳೆ. ಕಾರ್ಯಕ್ರಮ ಇದ್ದರೆ ನಾವು ದೂರ ಹೋಗಿದ್ದರೆ ನಾವು ಬಂದು 8 ಗಂಟೆ ನಂತರನೇ ಎಬ್ಸಿದ್ದು. ಶಾಲೆಗೆ ಒಂಚೂರು ಅರ್ಧ ಗಂಟೆ ಆಚೆ ಕರ್ಕೊಂಡು ಹೋಗ್ತೇವೆ. ಅವಳ ಶಾಲೆಯಲ್ಲಿ ಸಂಪೂರ್ಣ ಸಹಕಾರ ನೀಡ್ತಾರೆ. ಮತ್ತು ಅವಳನ್ನು ವಾಪಸ್ ಕರ್ಕೊಂಡು ಬರುವಾಗ ಭಾಳಷ್ಟು ಉತ್ತಮ ರೀತಿಯ ನಿದ್ದೆ ಮಾಡುವಾಗಲೇ ಅವಳನ್ನು ಕರ್ಕೊಂಡು ಬರ್ತೇನೆ ನಾನು. ಯಾಕೇಳಿದರೆ ಕಾರ್ಯಕ್ರಮದಿಂದಾಗಿ ಸ್ಕೂಲ್ಗೆ ರಜೆ ಮಾಡಬಾರ್ದು. ಅದು ನಮ್ಮದೊಂದು, ಎಷ್ಟು ದೂರ ಹೋದರೆ ಸಹ ತುಂಬಾ ಕಾರ್ಯಕ್ರಮ ಬರ್ತದೆ. ಕೆಲವು ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ತೇವೆ, ಕೆಲವು ತುಂಬಾ ದೂರ ಇರ್ತದೆ. ಅದನ್ನು ಕೆಲವು ಸಲ ಒಪ್ಪಿಕೊಳ್ಳುವುದಿಲ್ಲ, ಕೆಲವರಿಗೆ ಬೇಸರ ಆಗ್ತದೆ. ಮತ್ತು ಕೆಲವರದೊಂದು ಕಾನ್ಸೆಪ್ಟ್ ಇರ್ತದೆ, ಅವರಿಗೆ ನಾವು ಹೋಗಿ ಕುಣಿಬೇಕು ಮಾತ್ರ. ಅವ್ರಿಗೆ ಏನಾದರೂ ಅದರ ಬಗ್ಗೆ ಏನಾದರೂ ಅವಳಿಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರುವಾಗ ಹೆಚ್ಚಿನ ಸಮಸ್ಯೆ ಅವರು ಏನಿರ್ತದೆ ಹೇಳಿದ್ರೆ, ನಾವೊಂದು ಸನ್ಮಾನ ಮಾಡ್ತೇವೆ, ನಮಗೊಂದು ನೃತ್ಯ ಮಾಡಿ. ಆ ಕಾನ್ಸೆಪ್ಟ್ ನನಗೆ ಭಾಳಷ್ಟು ಬೇಸರ ತರಿಸ್ತದೆ. ಯಾಕೆ ಹೇಳಿದರೆ, ಆ ಸಂಘ ಸಂಸ್ಥೆಯವರು ಸಾವಿರಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ನಮ್ಮನ್ನು ಕರೆಸ್ತಾರೆ. ತನುಶ್ರೀ ದಾಖಲೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ತೇವೆ. ಅವರು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ನನಗೆ ಫೋನ್ ಬರ್ತದೆ, ನಾನು ತನುಶ್ರೀಯನ್ನು ಸನ್ಮಾನ ಮಾಡ್ತೇವೆ, ನೀವೊಂದು ಅದಕ್ಕೆ ಒಂದು ನೃತ್ಯ ಮಾಡಿ. ಆ ಕಾನ್ಸೆಪ್ಟ್ ಹೇಗೆ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗೋದಿಲ್ಲ. ನಾವೇನಾದರೂ ಇಲ್ಲ ಅಂತ ಹೇಳಿಕೊಳ್ಳಿ ಅವರಿಗೆ ಬೇಸರ ಆಗ್ತದೆ. ಆದರೆ ನನ್ನ ನಿಲುವು, ಒಬ್ಬರನ್ನು ನಾವು ಬೇರೆ ಒಂದು ಕಾರ್ಯಕ್ರಮ, ನಾನು ಬೇರೆ ಒಂದು ಉತ್ತಮ ಸಮಾಜಮುಖಿ ಕಾರ್ಯಕ್ರಮ ಆದರೆ ನಾನು ಕರ್ಕೊಂಡು ಹೋಗ್ತೇನೆ, ಖಂಡಿತ ಕರ್ಕೊಂಡು ಹೋಗ್ತೇನೆ. ಅಥವಾ ದೇವಸ್ಥಾನದಕ್ಕೆ ಹೋಗುವ, ನಾವು ದೈವ ಭಕ್ತರೇ, ನಾವು ಹೋಗ್ಬೇಕು. ಆದರೆ ಕೆಲವರು ಯಾವ ಥರ ಇರ್ತಾರೆ ಹೇಳಿದ್ರೆ, ನಾಟಕಕ್ಕೆ ಆರ್ಕೆಸ್ಟ್ರಾಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲಿ ನಮ್ಮನ್ನು ಕರೀತಾರೆ, ನನಗೆ ಫೋನ್ ಬರ್ತದೆ, ತನುಶ್ರೀಗೆ ಒಂದು ಸನ್ಮಾನ ಮಾಡುವ, ಮತ್ತು ಅದಕ್ಕೊಂದು ಡ್ಯಾನ್ಸ್ ಮಾಡ್ಬೋದಾ? ಇಲ್ಲ ಸರ್, ಡ್ಯಾನ್ಸ್ಗೆ ನೀವೇನಾದರೂ ಒಂದು ಪೇಮೆಂಟ್ ಕೊಡಬೇಕಾಗ್ತದೆ ಸರ್, ಯಾಕೆ ಹೇಳಿದ್ರೆ ತುಂಬ ಖರ್ಚು ಇದೆ. ಹೌದಾ, ಆಯ್ತು, ಫೋನ್ ವಾಪಸ್ ಬರ್ತದೆ, ಡ್ಯಾನ್ಸ್ ಬೇಡ. ಅದು ನನಗೆ ತುಂಬ ಬೇಸರ ಆಗ್ತದೆ. ಯಾಕಂತ ಅರ್ಥ ಆಗೋದಿಲ್ಲ. ನಮ್ಮ ಎಲ್ಲರಾಗಂತ ನಾನು ಹೇಳೋದಿಲ್ಲ, ಹೆಚ್ಚಿನ ಫೋನ್ ಬಂದಾಗ ನಾನು ಆ ಥರನೇ ಹೇಳ್ತೇನೆ, ತೊಂದರೆ ಇಲ್ಲ. ಯಾಕೆ ಹೇಳಿದರೆ, ನಮ್ಮ ಉದ್ದೇಶ ಏನು ಹೇಳಿದ್ರೆ, ನಮಗೆ ಅವಳನ್ನು ಹಿಡ್ಕೊಂಡು ಏನು ಹಣ ಮಾಡಬೇಕು ಆ ಥರ ಅಲ್ಲ. ಅವಳ ಪ್ರತಿಭೆಯನ್ನು ಬೆಳೆಸಬೇಕು. ಅವಳ ಪ್ರತಿಭೆಯನ್ನು ಬೆಳೆಸಬೇಕಾದ್ರೆ ನಾವು
ಖರ್ಚು ಮಾಡಬೇಕಾಗ್ತದೆ. ಪ್ರೋತ್ಸಾಹಧನ ಅಂತ ಹೇಳಿ ಪ್ರೋತ್ಸಾಹಧನವಾಗಿ ಕೊಟ್ಟರೆ ತುಂಬ ಸಂಸ್ಥೆಯವರು ಕೊಡ್ತಾರೆ ಗೌರವಧನ ಆಗಿ. ಆದರೆ ಹೆಚ್ಚಿನವರದ್ದು ಆ ರೀತಿಯಾಗಿ ಫೋನ್ ಬರ್ತದೆ. ನಾನು ಅವಾಗ ಹೇಳ್ತೇನೆ ಖಂಡಿತ ಸಾಧ್ಯ ಇಲ್ಲ ಸರ್. ಈಗ ನಾನು ಹೇಳ್ತೇನೆ, ಆದರೆ ಒಂದು ಸಮಾಜಮುಖಿ ಕಾರ್ಯಕ್ರಮ, ಒಂದು ದೇವಸ್ಥಾನದ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಆ ಕಾರ್ಯಕ್ರಮ ಎಲ್ಲ ಖಂಡಿತವಾಗಿ ಒಪ್ಪಿಕೊಂಡು ನಾನು ನನ್ನ ಖರ್ಚಿನಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡಿ ಬರ್ತೇವೆ ನಾವು. ಆ ರೀತಿಯಾಗಿ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇನೆ. ಎಸ್ ಸರ್, ಒಂದು ಕರೆ ಇದೆ. ಬಹಳಷ್ಟು ತನುಶ್ರೀ ಅವರಿಗೆ ಪ್ರೋತ್ಸಾಹವನ್ನ ನೀಡಿರುವಂತಹ ಜಯಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ನೇರ ಸಂಪರ್ಕದಲ್ಲಿ. ಎಸ್ ಏನ್ ಹೇಳ್ತಾರೆ ನೋಡೋಣ. ಎಸ್ ನಮಸ್ತೆ ಸರ್. ಹಲೋ ನಮಸ್ತೆ ಸರ್. ಎಸ್ ತನುಶ್ರೀ ಅವರು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿರುವಂತದ್ದು, ಸದಾಕಾಲ ನೀವು ಪ್ರೋತ್ಸಾಹವನ್ನ ನೀಡಿದ್ದೀರಾ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ತನುಶ್ರೀ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ ಬಾಲೆ. ಯಾಕಂದ್ರೆ ಅವಳಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ಈ ಹಿಂದೆ 2 ರೆಕಾರ್ಡ್ ಅನ್ನು ಮುದ್ದಿದ್ದಾಳೆ ಅವಳು. ಆದ್ರಿಂದ ಮೊನ್ನೆ ರೆಕಾರ್ಡ್ ಅಂತೂ ವಿಶೇಷವಾಗಿ ಅವಳ ರೆಕಾರ್ಡ್ ಆಕ್ಚುಲಿ ಅವರ ರೆಕಾರ್ಡ್ ಆರ್ಗನೈಸ್ ಮಾಡಿದವರು ಬಂದವರೇ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಾವು ಕೇವಲ ನಾವು ಮಾತ್ರ ಅಲ್ಲ, ಸಾಕಷ್ಟು ಜನ ಅದಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಇನ್ನಷ್ಟು ಇಂಥ ಬಾಲ ಪ್ರತಿಭೆ ಬೆಳಿಬೇಕು ಎನ್ನುವ ಉದ್ದೇಶದಿಂದ ಖಂಡಿತವಾಗಿಯೂ ಅವಳ ಇನ್ನಷ್ಟು ಸಾಧನೆಗೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ. ಅದಕ್ಕಾಗಿ ನಾವೆಲ್ಲ ಕೈ ಜೋಡಿಸಿದ್ದೇವೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ದೀರಿ ಕೆಲವರು ಕರೀತಾರೆ, ಅಂದ್ರೆ ಒಂದು ಟ್ಯಾಲೆಂಟ್ ಅನ್ನ ನೋಡಿ ಕರೀತಾರೋ ಇಲ್ಲೋ, ಇನ್ನು ಯಾರೋ ಹೇಳಿರ್ತಾರೆ ಅವರಿಗೆ ಇಂಥ ಒಂದು ಇದ್ದಾರೆ, ಅವರು ಕಾರ್ಯಕ್ರಮವನ್ನ ನೀಡ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಯಾವುದೇ ಒಬ್ಬ ಕಲಾವಿದನಂತ ಹೇಳ್ಬೋದು, ಒಂದು ಯೋಗ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೊಂದು ಕಲೆ ಅಂತ ಹೇಳ್ಬೋದು. ಆ ಕಲಾವಿದನ ಕಲೆಯನ್ನ ಗುರುತಿಸುವಂಥದ್ದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಖಂಡಿತವಾಗಿ. ಯಾಕೆ ಹೇಳಿದ್ರೆ ನಾವಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು 5 ನಿಮಿಷ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೇವೆ, 10 ನಿಮಿಷ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೇವೆ. ಆದರೆ ಆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ನಾವೊಂದು 2 ಗಂಟೆ ಮೊದಲೇ ರೆಡಿ ಆಗಬೇಕಾಗ್ತದೆ. ಕಾರ್ಯಕ್ರಮ ಕೊಟ್ಟ ನಂತರ ವಾಪಸ್ ಮನೆಗೆ ಬರಲಿಕ್ಕೆ ಸುಮಾರು ಹೊತ್ತಾಗ್ತದೆ. 1-2-3 ಗಂಟೆ ಅದಕ್ಕೋಸ್ಕರ ನಾವು ಮೀಸಲಿಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ನೃತ್ಯಕ್ಕಾಗಿ ಡ್ರೆಸ್ ತರಬೇಕಾಗ್ತದೆ, ಗಾಡಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಬಹಳಷ್ಟು ಶ್ರಮ ಪಡ್ತೇವೆ. ಆ ಶ್ರಮವನ್ನು ಅವರು ಗುರುತಿಸುವುದಿಲ್ಲ ಕೆಲವರು. ನಾನು ಖಂಡಿತವಾಗಿ ಎಲ್ಲರನ್ನು ಹೇಳುವುದಿಲ್ಲ, ಬಹಳಷ್ಟು. ಯಾಕೆ ಹೇಳಿದ್ರೆ ನಾನು ಮೊನ್ನೆ ಒಂದು ಕಾರ್ಯಕ್ರಮ ಹೋಗಿದ್ದೆ, ಸುಮನಸ ಕೊಡವರವರದು. ಬಹಳಷ್ಟು ದೊಡ್ಡ ಕಾರ್ಯಕ್ರಮ, ಯೋಧರಿಗೆ ಒಂದು ಗೌರವ ಸಲ್ಲಿಸುವ ಮೂಲಕ ತನುಶ್ರೀಯಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ರು ಅವರು. ಬಹಳಷ್ಟು ಗೌರವ ಕೊಟ್ಟಿದ್ದಾರೆ. ಅದೇ ರೀತಿ ತುಂಬ ಸಂಸ್ಥೆಯವರು ಗೌರವ ಕೊಟ್ಟಿದ್ದಾರೆ. ಯಾಕೆ ಹೇಳಿದ್ರೆ ತನುಶ್ರೀದು ಗಿನ್ನಿಸ್ ದಾಖಲೆ ಮಾಡಿದಾಗ ಕೂಡ ಅವಳ ಸಾಧನೆಯನ್ನು ನಾನು ಅವಳಿಗೆ ದೇಶದ ಸೈನಿಕರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ. ಅವಳಿಗೆ ಬಹಳಷ್ಟು ಅದರ ಬಗ್ಗೆ ಹೇಳ್ತಾ ಇರ್ತೇನೆ. ಗಿನ್ನಿಸ್ ದಾಖಲೆ ಮಾಡಿದಾಗ ಕೂಡ ಅವಳು ಆ ಸಾಧನೆಯನ್ನು ನಮ್ಮ ವೀರ ಸೈನಿಕರಿಗೆ ಅರ್ಪಣೆ ಮಾಡಲು. ಮೊನ್ನೆದು ಕೂಡ ಮೊನ್ನೆ ಹುತಾತ್ಮರಾದ ಸೈನಿಕರಿಗೆ ಅದನ್ನು ಅರ್ಪಣೆ ಮಾಡಿದ್ಲು. ಯಾಕೆ ಹೇಳಿದ್ರೆ ನಾನು ಅವಳ ಮನಸ್ಸಲ್ಲಿ ಇಂಥ ವಿಷಯಗಳನ್ನು ತುಂಬಾನೇ ಆಗ್ತಾ ಇರ್ತೇನೆ. ಯಾಕೆ ಹೇಳಿದ್ರೆ ನಮ್ಮ ಸೈನಿಕರು ಬಹಳಷ್ಟು ಕಷ್ಟಪಡ್ತಾರೆ. ಅದಲ್ಲದೆ ತನುಶ್ರೀಯ ತುಂಬ ಜನ ಅಭಿಮಾನಿಗಳಿದ್ದಾರೆ. ನಮ್ಮ ಸೈನಿಕರು, ನಮ್ಮ ಉಡುಪಿ ಜಿಲ್ಲೆಯ ಕೆಲವು ಜನ ತನುಶ್ರೀ ಅಭಿಮಾನಿಗಳವರು. ತುಂಬ ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ ಊರಿಗೆ ಬಂದಾಗ, ತನುಶ್ರೀ ಹೇಗಿದ್ದಾಳೆ, ಏನು ಮಾಡ್ತಾಳೆ ಎಲ್ಲ ಕೇಳ್ತಾ ಇರ್ತಾರೆ. ಮತ್ತು ನಮ್ಮ ಹರಿಶಣ್ಣ ಅಂತ ಇದ್ದಾರೆ ಮಣಿಪುರದವರು, ಅವರು ಎಲ್ಲಿದ್ದರು ತನುಶ್ರೀಯ ಸಾಧನೆ ಆದ ಕೂಡಲೇ ಹೀಗೆ ನಮಗೆ ಅವಳದು ಫೇಸ್ಬುಕ್ ಮೂಲಕ ಅವರದ್ದು ಪರಿಚಯ. ಮೊನ್ನೆ ತಾನೇ ಊರಿಗೆ ಬಂದವರು ತನುಶ್ರೀಗೆ ಬಂದು ಒಂದು ಗಿಫ್ಟ್ ಎಲ್ಲ ಕೊಟ್ಟು ತನುಶ್ರೀ ಹತ್ರ ಮಾತನಾಡಿ ಎಲ್ಲ ಹೋಗಿದ್ದಾರೆ. ಭಾಳಷ್ಟು ಖುಷಿ ಪಡ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ತನುಶ್ರೀಯನ್ನು ಜನಗಳು ಗುರುತಿಸ್ತಾ ಇದ್ದಾರೆ, ತನುಶ್ರೀಯ ಸಾಧನೆಯನ್ನು ಗುರುತಿಸ್ತಾ ಇದ್ದಾರೆ. ಅದು ಬಹಳಷ್ಟು ಖುಷಿ ಕೊಡ್ತದೆ ನಮಗೆ. ಎಲ್ಲೊಂದು ಕಡೆ ನೋಡ್ತಾ ಹೋದಾಗ ಸರ್, ಟ್ಯಾಲೆಂಟ್ಗೆ ಇರುವಂತಹ ಬೆಲೆ, ಕಲೆಗೆ ಇರುವಂತಹ ಬೆಲೆ ನನ್ನ ಪ್ರಕಾರ ಬೇರೆ ಯಾವ ಕ್ಷೇತ್ರಕ್ಕೂ ಇರುವಂಥದ್ದು ಬಹಳ ಕಮ್ಮಿ. ಯಾಕಂದ್ರೆ ತುಂಬಾ ಜನ ಅದಕ್ಕೆ ಒಂದು ಮುಕ್ತ ರೀತಿಯ ಪ್ರೋತ್ಸಾಹವನ್ನ ನೀಡುವಂಥದ್ದು, ಅಂತಹ ಒಂದು ಕಲೆ ಕೂಡ ಇರಬೇಕಾಗಿರುವಂಥದ್ದು. ಬಹುಶಃ ಬಹಳಷ್ಟು ಲಕ್ಕಿ ಅಂತ ಹೇಳ್ತಾ ಹೋಗ್ಬೋದು ತನುಶ್ರೀ ಅವರು ಆ ಒಂದು ಕಲೆಯನ್ನ ತಮ್ಮ ಮೈಗೂಡಿಸಿಕೊಂಡಿರುವಂಥದ್ದು, ಅದರಲ್ಲಿ ಸಾಧನೆಯನ್ನ ಮಾಡಿರುವಂಥದ್ದು. ಓಕೆ, ಈಗ ತನುಶ್ರೀ ಹತ್ರ ಮಾತಾಡೋಣ. ತನುಶ್ರೀ ಅವರೇ, ಈಗ ನೀವು ನನ್ನ ಪ್ರಕಾರ ಒಂದು ಉಡುಪಿ ಅಥವಾ ನಮ್ಮ ಇತರ ಜಿಲ್ಲೆಗಳಿಗೂ ಒಂದು ರೋಲ್ ಮಾಡೆಲ್ ಅಂತ ಹೇಳ್ತಾ ಹೋಗ್ಬೋದು, ಒಂದು ಸೆಲೆಬ್ರಿಟಿ ತರಾನೇ ಅಂತ ಹೇಳ್ತಾ ಹೋಗ್ಬೋದು. ಈಗಾಗಲೇ ನಿಮ್ಮ ತಂದೆಯವರು ಹೇಳಿರುವಂಥದ್ದು ಸುಮಾರು 350 ಸ್ಟೇಜ್ ಶೋಗಳನ್ನು ನೀವು ಕೊಟ್ಟಿರುವಂಥದ್ದು. ನನ್ನ ಪ್ರಕಾರ ಬಹುಶಃ ಅದು ಸುಲಭದ ಮಾತಲ್ಲ. ಸೊ ಯಾವ ರೀತಿ ಅನಿಸುತ್ತೆ ನಿಮ್ಮ ಸಹಪಾಠಿಗಳಾಗಿರ್ಬೋದು ಶಾಲೆಯಲ್ಲಿ, ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕಾದ್ರೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ? ನನಗೆ ಶಾಲೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಶಾಲೆಯಲ್ಲಿ ನಮ್ಮ ಟೀಚರ್, ಸರ್
ಸಿಸ್ಟರ್ ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮ ಕ್ಲಾಸ್ ಅವರು ನನಗೆ ಎಲ್ಲ ರೆಕಾರ್ಡ್ ಆದ ನಂತರ ಕೆಲವರು ನಮ್ಮ ರೆಕಾರ್ಡ್ಗೆ ಬಂದಿದ್ದಾರೆ, ಯಾಕಂದರೆ ಶಾಲೆಯಲ್ಲೇ ಈ ರೆಕಾರ್ಡ್ ನಡೆದಿದೆ. ಹಾಗಾಗಿ ಕೆಲವು ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ ನೋಡಲಿಕ್ಕೆ. ಮತ್ತು ಕೆಲವರು ನಮಗೆ ಟೀಚರ್ಸ್ ಎಲ್ಲ ಮಕ್ಕಳಿಗೆ ನನ್ನದೆಲ್ಲ ರೆಕಾರ್ಡ್ ಮಾಡಿದ್ದು ವಿಡಿಯೋ ತೋರಿಸ್ತಾರೆ. ಮತ್ತು ನನಗೆ ಎಲ್ಲರೂ ಸಹ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಮತ್ತು 7ನೇ ಕ್ಲಾಸ್ ಅವರೆಲ್ಲ ಓಡಿ ಬಂದು ನನ್ನ ಹತ್ರ ಎಲ್ಲ ಮಾಡುವ ಮೊದಲೇ ನನಗೆ ಎಲ್ಲರೂ ಸಹ ಇದು ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಶಾಲೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನನ್ನ ಭರತನಾಟ್ಯ ಗುರುಗಳಾದ ಶ್ರೀ ರಾಮಕೃಷ್ಣ ಕೊಡಂಚ, ಮತ್ತು ಯೋಗ ಗುರುಗಳಾದ ಹರಿರಾಜ್ ಕಿನ್ನೆಗೋಳಿ ಅವರು, ಮತ್ತು ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ನ ಅಧ್ಯಕ್ಷರಾದ ಮಲ್ಲೇಶ್ ಕುಮಾರ್, ಮತ್ತು ಪ್ರವೀಣ್ ಮಾಮ, ಮತ್ತು ಅದರದ್ದು ಎಲ್ಲ ಸದಸ್ಯರು, ಮತ್ತು ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವಾಗ ಕೂಡ ನಮಗೆ ಹಾಲನ್ನು ನೀಡಿದ್ದಾರೆ. ಮತ್ತು ಮೊನ್ನೆ ಎಲ್ಲರಡು ವಿಶ್ವ ದಾಖಲೆ ಮಾಡುವಾಗ ಸಹ ಅವರು ನಮಗೆ ಮೇಯ್ನಾಗಿ ಬಂದಿದ್ದರು. ಅದೇ ನಮಗೆ ಸಂತೋಷ. ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮದು ಅಭಿನಯ ಕಲಾವಿದರು ಅವರದ್ದು ಟೀಮ್ ಉಂಟು ನಾಟಕದ್ದು, ಅವರು ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರದ್ದು 50ನೇ ಇದು ಸಂಭ್ರಮ ಆಗುವಾಗ ಒಂದು ನಾಟಕ ಬರಂದೆಕುಲ್ಲ ಎಂಬ ನಾಟಕದ್ದು ನನಗೆ ಅದು ಚಿನ್ನದ ಕಿವಿಯಲ್ಲೇ ಕೊಟ್ಟು ನಾಟ್ಯ ಮಯೂರ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಸಂತೋಷ ಆಗಿದೆ. ಎಸ್, ಓಕೆ. ಒಂದು ಕರೆ ಇದೆ ತನುಶ್ರೀ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರವೀಂದ್ರ ಅಂತ ಮಾತಾಡ್ತಿದ್ದೀನಿ, ಉಡುಪಿಯಿಂದ. ಎಸ್, ಓಕೆ ಸರ್. ತನುಶ್ರೀ ಬಗ್ಗೆ ನಿಮಗೆ ಗೊತ್ತಿರಬಹುದು, 4 ರೆಕಾರ್ಡ್ ಅನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಏನ್ ಹೇಳ್ತೀರಾ? ತನುಶ್ರೀ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ತನುಶ್ರೀ ಅದು ಎಲ್ಲ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೇನೆ. 4 ವರ್ಲ್ಡ್ ರೆಕಾರ್ಡ್ಸ್ ನಾನು ನೋಡಿದ್ದೀನಿ. ಮತ್ತೆ ನೃತ್ಯ ಕಾರ್ಯಕ್ರಮ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತೇನೆ. ನಾವು ಉದಯ್ ಕುಮಾರ್ ಅವರ ತಂದೆ ಉದಯ್ ಕುಮಾರ್ ಅವರ ಫ್ರೆಂಡ್. ಹಾಗಾಗಿ ನಮ್ಮ ಸಪೋರ್ಟ್, ನಮ್ಮಿಂದ ಆಗುವ ಸಪೋರ್ಟ್ ನಾವು ಯಾವತ್ತು ತನುಶ್ರೀ ಅವರಿಗೆ ಇದೆ. ಮತ್ತೆ ದೇವರ ಅನುಗ್ರಹ ಯಾವತ್ತು ಅವರಿಗೆ ಇರ್ತದೆ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಓಕೆ, ವೆಲ್ಕಮ್. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ತನುಶ್ರೀ ಅವರು ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಶಾಲೆಯಲ್ಲಿ ಎಲ್ಲರೂ ಕೂಡ ಅವರನ್ನು ಗುರುತಿಸ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ ಅನ್ನುವಂಥದ್ದು. ಬಹುಶಃ ನಿಮ್ಮ ಪ್ರಕಾರ ಶಾಲೆಯಲ್ಲಿ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ತನುಶ್ರೀ ಅವರಿಗೆ? ನಾನು ತನುಶ್ರೀಯನ್ನು ಆರಂಭದ ದಿನದಲ್ಲಿ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ್ದೆ. ಅದಕ್ಕೆ ಭಾಳಷ್ಟು ಕಮೆಂಟ್ಸ್ಗಳನ್ನು ನಾನು ಕೇಳಿದೆ. ಯಾಕೆ, ಏನಾಯಿತು, ತುಂಬಾ ಹೇಳಿದರು ನನಗೆ. ಆದರೆ ನನ್ನದೊಂದು ಏನೋ ಒಂದು ಆಲೋಚನೆಯಲ್ಲಿ ನಾನು ಕನ್ನಡ ಮಾಧ್ಯಮಕ್ಕೆ ಸೇರಿಸಿದ್ದೆ. ನಾನು ಸೇರಿಸುವಾಗಲೇ ಹೇಳಿದ್ದೇನೆ, ಹೈಸ್ಕೂಲ್ ಶಿಕ್ಷಣವನ್ನು ತನುಶ್ರೀಗೆ ನಾವು ಇಂಗ್ಲೀಷಲ್ಲಿ ಕೊಡಬೇಕಾಗ್ತದೆ ಅಂತ. ಕಳೆದ 2-3 ವರ್ಷಗಳಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ ಶಾಲೆಯಲ್ಲಿ. ಈಗಾಗಲೇ ತನುಶ್ರೀಯ ಸಾಧನೆಯನ್ನು ಗುರುತಿಸಿ ನಮ್ಮ ಸೈನ್ಸ್ ಸಿಸಿಲಿಸ್ ಸಮೂಹ ಮಾಧ್ಯಮ ಸಂಸ್ಥೆ ತನುಶ್ರೀಗೆ ಮುಂದಿನ ವಿದ್ಯಾಭ್ಯಾಸ ಈ ವರ್ಷದಿಂದಲೇ ಅವಳಿಗೆ ಯಾವುದೇ ಒಂದು ಫೀಸನ್ನು ತಗೊಳ್ಳದೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಮುಂದಿನ ದಿನಗಳಲ್ಲಿ ಅವಳಿಗೆ ಹೈಸ್ಕೂಲ್ ಶಿಕ್ಷಣವನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ನನಗೆ ಈಗಾಗಲೇ ಶಾಲೆಯಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಈ ಕಾರ್ಯಕ್ರಮವನ್ನು ನಾನು ಅಲ್ಲಿ ಮಾಡಿದ್ರಿಂದ ಆ ಶಾಲೆಯ ಒಂದು ಸಿಸ್ಟರ್ಸ್ ಇರ್ಬೋದು, ಶಾಲೆಯ ಶಿಕ್ಷಕರು ಇರ್ಬೋದು, ಅವರ ಒಂದು ಪ್ರೀತಿಯನ್ನು ನೋಡುವಾಗ ಖಂಡಿತವಾಗಿ ನಾನೊಂದು ಉತ್ತಮ ಶಾಲೆಗೆ ತನುಶ್ರೀಯನ್ನು ಸೇರಿಸಿದ್ದೇನೆ ಎಂಬ ಭಾವನೆ ನನಗೆ ಬಂದಿದೆ. ಯಾಕೆ ಹೇಳಿದರೆ, ತನುಶ್ರೀ ಈ ಕಾರ್ಯಕ್ರಮದ ನಡುವೆ ಈ ಬಾರ ಅಂತೂ ತುಂಬಾ ಕೆಲವು ರಜೆಗಳಾಗ್ತದೆ, ಕೆಲವು ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗ್ತದೆ. ಆವಾಗ ಕೂಡ ತನುಶ್ರೀಗೆ ಆ ನೋಟ್ಸ್ ಎಲ್ಲ ಕೊಟ್ಟು, ಮತ್ತೊಂದು ನನಗೆ ಹೇಳಿದ್ರೆ ತನುಶ್ರೀ ಕಲಿಯೋದ್ರಲ್ಲಿ ಯಾವುದೇ ರೀತಿಯ ಹಿಂದೆ ಇಲ್ಲ, ಭಾಳಷ್ಟು ಮುಂದೆ ಇದ್ದಾಳೆ. ಎಲ್ಲ ವಿದ್ಯಾರ್ಥಿ ತುಂಬಾ ಮುಂದೆ ಇದ್ದಾಳೆ. ಆದ್ದರಿಂದ ನಿಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಎಂತ ನೀವು ಖಾಲಿ ಇದನ್ನೇ ಮಾಡಿಸಿ ಅಲ್ಲಿ ಅಂತೆಲ್ಲ ಆ ರೀತಿ ಅಲ್ಲ, ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದಾಳೆ. ಕೆಲವು ಮಕ್ಕಳು ಮುಂದೆ ಇದ್ದಾಳೆ. ಆದ್ದರಿಂದ ನಮ್ಮ ಸೈನ್ಸ್ ಸಿಸಿಲಿ ಸಮೂಹ ಸಂಸ್ಥೆ ತನುಶ್ರೀಯ ಸಂಪೂರ್ಣ ಬೆಂಬಲಕ್ಕಿದೆ. ಅದಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ ನಾವು. ಎಸ್, ಓಕೆ. ತನುಶ್ರೀ ಅವರೇ, ಬಹುಶಃ ಈಗ ನೀವು ಯೋಗವನ್ನು ಮಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆಯಿಂದ ಭರತನಾಟ್ಯ ನೃತ್ಯವನ್ನು ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನದ ಒಂದು ಗುರಿ ಏನು? ಏನಾದರೂ ಗುರಿ ಅಂತ ಇಟ್ಕೊಂಡಿದ್ದೀರಾ ಜೀವನದಲ್ಲಿ? ನಾನು ದೊಡ್ಡಾದ ನಂತರ ಭರತನಾಟ್ಯ ಟೀಚರ್ ಹಾಗೂ ಯೋಗ ಟೀಚರ್ ಆಗ್ಬೇಕಂತ ನನ್ನ ಆಸೆ. ಸೊ ಎಲ್ಲೋ ಒಂದು ಕಡೆ ಫಿಲಮಿಗೆ ಹೋಗ್ಬೇಕು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಸಾಧನೆಯನ್ನ ಮಾಡಬೇಕು, ಒಲಿಂಪಿಕ್ಸ್ಗೆ ಹೋಗ್ಬೇಕು, ಆ ರೀತಿ ಏನಾದರೂ ಥಿಂಕಿಂಗ್ ಇದೆಯಾ ತಲೆಯಲ್ಲಿ? ಈಗ ಇಲ್ಲ, ಇನ್ನು ದೊಡ್ಡಾದ ನಂತರ ನೋಡ್ಬೇಕು. ಎಸ್ ಸರ್, ನಿಮ್ಮ ಹತ್ರ ಕೇಳೋದಾದ್ರೆ ಮುಂದಕ್ಕೆ ತನುಶ್ರೀ ಅವರ ಜೀವನದ ಕುರಿತಾಗಿ ಯಾವ ರೀತಿಯ ಒಂದು ಪ್ಲಾನಿಂಗ್ ಅನ್ನ ಮಾಡಿರುವಂತದ್ದು ನೀವು? ನಮ್ಮ ಆಲೋಚನೆ ಇಷ್ಟೇ ಸರ್, ಈಗಾಗಲೇ ಭರತನಾಟ್ಯವನ್ನು 5 ವರ್ಷದಿಂದ ಕಲಿತಾ ಇದ್ದೆ.
ಭರತನಾಟ್ಯದಲ್ಲಿ ಕೂಡ ಕಲಿಬಹುದು, ಅದರಲ್ಲಿ ಕೂಡ ಸಾಧನೆ ಮಾಡಬಹುದು. ಯೋಗವನ್ನು ಅವಳಿಗೆ ಈಗಾಗಲೇ ನಾವು ಯಾಕೆ ಅದರ ಬೇಸಿಕ್ಕಿಂದ ಕಲಿಸ್ತಾ ಇದ್ದೇವೆ ಹೇಳಿದರೆ, ಮುಂದಿನ ದಿನಗಳಲ್ಲಿ ತನುಶ್ರೀ ನಮ್ಮ ದೇಶವನ್ನು ಪ್ರತಿನಿಧಿಸಬೇಕನ್ನೋ ಆಸೆ. ಅದಕ್ಕೋಸ್ಕರ ನಾವು ಈಗಲೇ ಪ್ರಯತ್ನವನ್ನು ಮಾಡ್ತಿದ್ದೇವೆ. ದೇಶವನ್ನು ಪ್ರತಿನಿಧಿಸಿ ಒಂದು ಪದಕಗಳನ್ನು ಗಳಿಸಬೇಕು, ಆ ರೀತಿಯಾಗಿ ಅವಳನ್ನು ತಯಾರುಗೊಳಿಸಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಆಸೆಯಂತೆ ನಡೀತಾ ಇದ್ದಾಳೆ. ಉತ್ತಮ ಗುರುಗಳು ಸಿಕ್ಕಿದ್ದಾರೆ, ಖಂಡಿತ ಅದು ನಡಿಬಹುದು ಅಂತ ನಮ್ಮ ಅನಿಸಿಕೆ ಸರ್. ಎಸ್ ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ದಾಖಲೆ ಬರೆದ ಸಾಧಕಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಎಸ್ ವಿರಾಮದ ಬಳಿಕ ಮತ್ತೆ ದಾಖಲೆ ಬರೆದಂಥ ಸಾಧಕಿ ತನುಶ್ರೀ ಪಿತ್ರೋಡಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಮಾತನಾಡ್ತಾ ಇದ್ವಿ. ಎಸ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ತನುಶ್ರೀ ಅವರೇ, ಈಗ ನೀವು ಯೋಗವನ್ನು ಮಾಡುವಂಥದ್ದು ಅಥವಾ ಅದಕ್ಕೆ ಪ್ರಾಕ್ಟೀಸನ್ನು ಮಾಡುವಂಥದ್ದು, ಆಗಲೇ ನೋಡಿದಂಥ ಒಂದು ಯೋಗ ನನಗೆ ಒಮ್ಮೆ ಭಯ ಇದೆ ಅದನ್ನು ನೋಡಬೇಕಾದ್ರೆ. ಇದಕ್ಕೆ ಯಾವ ರೀತಿಯ ಒಂದು ಸೇಫ್ಟಿಯನ್ನು ನೀವು ತಗೊಳ್ತೀರಾ? ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ತೀರಾ ನೀವು? ನಾನು ಯಾವ ಪ್ರೋಗ್ರಾಮ್ಗೆ ಹೋದ್ರೆ ಸಹ ನನ್ನ ಅಪ್ಪ ಅಮ್ಮ ನನ್ನೊಟ್ಟಿಗೆ ಬರ್ತಾರೆ. ಯಾವ ಪ್ರೋಗ್ರಾಮಿಗೆ ಸಹ ಮಿಸ್ ಮಾಡಲಿಲ್ಲ. ಮತ್ತು ನಾ ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ತುಂಬ ಹೆವಿಯದಿದ್ರೆ ಕಷ್ಟದಿದ್ದರೆ ಅಮ್ಮ ನನ್ನ ಕರೆದೇ ಮಾಡಿಸೋದು, ಸೈಡಲ್ಲಿ ನಿಲ್ಲಿ ಕೇಳೋದು. ಮತ್ತು ನಾನು ಈಸಿಯಾದಿದ್ದರೆ ನಾನು ಮಾಡ್ತೇನೆ, ದಿನಾಲು ಬೆಳಿಗ್ಗೆ ಮತ್ತು ರಾತ್ರಿ ಮಾಡ್ತೇನೆ. ಮತ್ತು ನಾನು ಎಲ್ಲ ಹೋಗುವಾಗೆಲ್ಲ ನನಗೆ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ಮತ್ತು ಅಪ್ಪ ಎಲ್ಲ ಕಡೆಗೂ ಬರ್ತಾರೆ, ಹಾಗಾಗಿ ನನಗೆ ಏನು ಭಯ ಇಲ್ಲ. ಓಕೆ, ಈಗ ಯೋಗ ಅನ್ನುವಂಥದ್ದು ಆಗಿರ್ಬೋದು, ಭರತನಾಟ್ಯ ಅನ್ನುವಂಥದ್ದು ತನುಶ್ರೀ ಅವರಿಗೆ ಬಹಳಷ್ಟು ಒಂದು ಖುಷಿಯನ್ನು ನೀಡುವಂಥ ಒಂದು ವಿಚಾರ ಅಂತ ಹೇಳ್ತಾ ಹೋಗ್ಬೋದು. ಈ ಎರಡನ್ನ ಬಿಟ್ಟರೆ ಬೇರೆ ಯಾವುದು ತನುಶ್ರೀಗೆ ತುಂಬಾ ಇಷ್ಟ ಆಗುತ್ತೆ? ಹಾಬಿ ಅಂದ್ರೆ ಯಾವುದು ನಿಮ್ದು? ಬೇರೆ ಎರಡನ್ನ ಬಿಟ್ಟರೆ ನನಗೆ ನಾಟಕ ಮತ್ತೆ ಕಾಮಿಡಿ ತುಂಬಾ ಇಷ್ಟ. ಅಭಿನಯ ಕಲಾವಿದರು ಅವರು ಉಡುಪಿ, ಅವರ ನಾಟಕ ನಾನು ಕೆಲವು ಸಲ ನೋಡಿದ್ದೇನೆ. ಮತ್ತೆ ನನಗೆ ಬೇರೆ ನಾಟಕಗಳು ಮತ್ತೆ ನನಗೆ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಭೋಜರಾಜ್ ವಾಮಂಜರ್ ಅವರದ್ದು ತುಂಬಾ ಇಷ್ಟ. ಸೊ ಎಲ್ಲಾದರೂ ಯೋಚನೆಯನ್ನ ಮಾಡಿದ್ದೀರಾ? ಸ್ವಲ್ಪ ಚಿಕ್ಕ ಮಟ್ಟಿನಲ್ಲಿ ನಾನು ಕೂಡ ಒಂದು ನಾಟಕದ ಕಲಾವಿದೆ ಆಗಬೇಕು, ಆ ರೀತಿ ಏನಾದರೂ ಯೋಚನೆ ಇಟ್ಕೊಂಡಿದ್ದೀರಾ? ಇಲ್ಲ. ಓಕೆ ಸರ್, ಈಗಾಗಲೇ ನಮಗೊಂದು ಮಾಹಿತಿ ಬಂದಿರುವಂಥದ್ದು ಯಕ್ಷಗಾನವನ್ನ ಕೂಡ ನೀವು ಕಲಿಸ್ತಾ ಇದ್ದೀರಾ ಅನ್ನೋದರ ಕುರಿತಾಗಿ ಮಾಹಿತಿ ಬಂದಿರುವಂಥದ್ದು. ಯಕ್ಷಗಾನದ ನೃತ್ಯಗಳನ್ನು ನಾವು ಕಲಿಸ್ತಾ ಇದ್ದೇವೆ. ಆದಿತ್ಯ ಅಂಬಲ್ಪಾಡಿ ಅಂತ ಅವರು ಸರ್ ಬರ್ತಾರೆ. ಈಗ ಒಂದು ಅವಳಿಗೆ ದಶಾವತಾರ ಯಕ್ಷಗಾನದ ಒಂದು ನೃತ್ಯವನ್ನು ಕಲಿಸಿದ್ದೇವೆ. ಈಗಾಗಲೇ 11 ಕಡೆ ಆ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಬಹಳಷ್ಟು ಉತ್ತಮವಾದ ಒಂದು ಯಕ್ಷಗಾನ ನೃತ್ಯವನ್ನು ಮಾಡ್ತಾಳೆ. ಕಳೆದ 2 ವರ್ಷಗಳಲ್ಲಿ ಉಡುಪಿಯ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಉಲುವೇಶವನ್ನು ಕೂಡ ಅವಳಿಗೆ ಹಾಕಿಸಿದ್ದೇನೆ. ನೋಡ್ಬೇಕಿನ್ನು. ಮತ್ತೆ ಹಾಗೆ ಅವಳ ಪ್ರತಿಭೆಗೆ ಎಲ್ಲೆಲ್ಲ ಅವಕಾಶ ಉಂಟು ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಯಾವುದೆಲ್ಲ ಅವಕಾಶ ಉಂಟು ಅದನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ. ಭಾಳಷ್ಟು ನಮ್ಮ ಗುರುಗಳಿಂದಾಗಿ ನನಗೆ ಭಾಳಷ್ಟು ಖುಷಿ. ಹಲವಾರು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ, ದೇವರ ಎದುರಿಗೆ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ನಮ್ಮ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಅದು ಭಾಳಷ್ಟು ದೊಡ್ಡದು. ಯಾವುದೇ ಒಂದು ರಿಯಾಲಿಟಿ ಶೋಗಿಂತ ನಮಗೆ ಆ ದೇವರ ಸಾನ್ನಿಧ್ಯದಲ್ಲಿ ಒಂದು ಸೇವೆ ಮಾಡುವಂಥ ಅವಕಾಶ ಸಿಗ್ತದಲ್ಲ, ಆವಾಗ ನಾವು ಅದನ್ನು ಮಿಸ್ ಮಾಡಿಕೊಳ್ಳೋದೇ ಇಲ್ಲ. ಎಲ್ಲಿದ್ರೂ ಸಹ ಎಷ್ಟು ಲೇಟ್ ಆದರೂ ಸಹ ಹೋಗಿ ಆ ಸೇವೆಯನ್ನು ಮಾಡಿ ಬರ್ತೇವೆ. ಸರ್, ಬಹುಶಃ ಹೇಳಬೇಕು ಅಂದರೆ ಎಷ್ಟು ಜನಕ್ಕೆ ಒಂದೊಂದು ಕಲೆಯನ್ನ ತಮಗೆ ಮೈಗೂಡಿಸಿಕೊಳ್ಳುವಂಥದ್ದೇ ಬಹಳಷ್ಟು ಕಷ್ಟ. ನಿಮ್ಮ ಮಗಳ ವಿಚಾರಕ್ಕೆ ಬಂದಾಗ ಯೋಗವನ್ನು ಅವರು ಮೈಗೂಡಿಸಿಕೊಂಡಿರುವಂಥದ್ದು ನಮ್ಮ ರಾಷ್ಟ್ರವನ್ನ ಒಂದು ತೋರಿಸುವಂತಹ ಒಂದು ಉತ್ತಮವಾದ ಕಲೆ ಅಂತ ಹೇಳ್ಬೋದು. ಇಡೀ ಜಗತ್ತಿಗೆ ಒಂದು ನೀಡಿರುವಂತಹ ದೊಡ್ಡ ಗಿಫ್ಟ್ ಅಂತ ಹೇಳ್ತಾ ಹೋಗ್ಬೋದು ಯೋಗವನ್ನ, ಹಾಗೂ ಭರತನಾಟ್ಯ ಆಗಿರ್ಬೋದು. ಇದಲ್ಲದೆ ನಮ್ಮ ತುಳುನಾಡಿನ ವಿಚಾರಕ್ಕೆ ಬಂದಾಗ ಯಕ್ಷಗಾನ ನೀವು ಈಗಾಗಲೇ ಹೇಳಿರುವಂಥದ್ದು, ಹುಳಿ ಕುಣಿತವನ್ನ ಕೂಡ ಅವರಿಗೆ ಹೇಳಿಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಸೊ ಎಲ್ಲಾ ಕಲೆಗಳ ಒಂದು ಸಂಪೂರ್ಣವಾದ ಒಂದು ಪ್ಯಾಕೇಜ್ ತನುಶ್ರೀ ಅಂತ ಹೇಳ್ತಾ ಹೋಗ್ಬೋದು. ಖಂಡಿತವಾಗ್ಲೂ ಒಂದು ಮಾಡುವಾಗ ಇನ್ನೊಂದು ನಾವು ಎಲ್ಲವನ್ನೂ ಬೇಕನ್ನುವ ನಮಗೆ ಹಠ ಇಲ್ಲ. ನಮಗೆ ಮಾಡ್ಲಿಕ್ಕೆ ಆದಷ್ಟು ಮಾತ್ರ ನಾವು ಮಾಡ್ತೇವೆ. ಯಾಕೇಳಿದ್ರೆ ಅವಳನ್ನು ಎಲ್ಲವನ್ನೂ ತುಂಬಿಸ್ತಾ ಇಲ್ಲ ನಾವು. ಯಕ್ಷಗಾನದ ನೃತ್ಯಗಳನ್ನು ಮಾತ್ರ ಮಾಡ್ತಾಳೆ. ಯಾಕಂದ್ರೆ ಗುರುಗಳು ಬರ್ತಾಳೆ, ನಾವು ಮಾಡಿದ್ದು ಒಂದು ಅದಕ್ಕೆ ಕಲೆಗೆ ಒಂದು ಅವಮಾನ ಆಗಬಾರ್ದು. ಆ ರೀತಿಯಲ್ಲಿ ನಾವು ಬಹಳಷ್ಟು ಮುಖ್ಯ ಆಲೋಚನೆ ಮಾಡ್ತೇವೆ. ನೃತ್ಯಗಳನ್ನು ಮಾಡ್ತಾ ಇದ್ದಾಳೆ, ಉತ್ತಮವಾದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರೋದು. ಯಾವುದೇ ಒಂದು ಸಿನಿಮಾ ಸಂಗೀತಕ್ಕೆಲ್ಲ ನಾವು ಮಾಡ್ತಾ ಇಲ್ಲ. ಅವಳಿಗೋಸ್ಕರ ಆ ದಶಾವತಾರದ ಒಂದು 15 ನಿಮಿಷದ ಒಂದು ಪದ್ಯವನ್ನು ಅವಳಿಗೋಸ್ಕರ ರೆಕಾರ್ಡಿಂಗ್ ಮಾಡಿಸಿ ನಾವು ಮಾಡಿದ್ದು. ಅವಳಿಗೆ ಸ್ಪೆಷಲ್ ಆಗಿ ಅವಳಿಗೆ ಮಾಡಿತ್ತು. ಆ ಥರ ನಾವು ಅವಳದ್ದು ಕಾರ್ಯಕ್ರಮ ಹೇಳಿದರೆ ಭಾಳಷ್ಟು ವಿಶೇಷವಾದ ನೃತ್ಯಗಳು. ಅದಕ್ಕೋಸ್ಕರ ತನುಶ್ರೀಗೆ ಭಾಳಷ್ಟು ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಅವಳ ಒಂದು ಗಂಟೆಯಷ್ಟು ಕಾರ್ಯಕ್ರಮ ಒಬ್ಬಳೇ ಮಾಡುವಷ್ಟು ಅವಳಿಗೆ
ಇದೆ, ಅವಕಾಶ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವಳು ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದ ಭಜನಾ ಮಂದಿರ ದೇವಸ್ಥಾನಗಳ ಸಹಕಾರ. ಎಲ್ಲೇ ಒಂದು ದೇವಸ್ಥಾನ ಮಂಗಲೋತ್ಸವ ಏನಾದರೂ ಇರಲಿ, ತನುಶ್ರೀಗೆ ಅಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ, ಮತ್ತವರು ಅದಕ್ಕೆ ಗೌರವಧನ ಅಂತ ಅದನ್ನು ನಾವು ನಮ್ಮ ಕರಾವಳಿಯ ಭಜನಾ ಮಂದಿರದವ್ರ ಹತ್ರ ಕಳಿಬೇಕು. ನಮ್ಮ ಮಲ್ಪೆ ಅಯ್ಯಪ್ಪ ಸ್ವಾಮಿ, ಮೊನ್ನೆ ಹನುಮಾನ್ ಮಂದಿರ, ಹಲವರೆಲ್ಲ ತನುಶ್ರೀಯನ್ನು ಕರೆದು ಕಾರ್ಯಕ್ರಮ ಕೊಟ್ಟು ಒಂದು ಗೌರವಧನ ಕೊಟ್ಟು ಪ್ರೋತ್ಸಾಹಿಸ್ತಾರೆ. ಒಂದು ಕಲೆಗೆ ಒಂದು ಗೌರವ ಅಂಥದ್ದನ್ನು ತುಂಬ ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡ್ತಾ ಇದೆ. ಯಾಕೇಳಿದ್ರೆ ವಿಶೇಷವಾಗಿ ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಭಿನಯ ಕಲಾವಿದರು, ಈಗ ಜಯಕರ್ ಶೆಟ್ಟಿ ಇಂದ್ರಳಿರ್ಬೋದು, ನಮ್ಮ ಮಲ್ಪೆ ದಯಕರ್ ಅಂತ ಇದ್ದಾರೆ ಅವರು, ಮತ್ತು ಅವರೆಲ್ಲರ ತುಂಬಾ ಸಹಕಾರ ಕೊಡ್ತಾರೆ ನಮಗೆ. ಅವರ ಸಹಕಾರದಿಂದಾಗಿ ಯಾಕೇಳಿದ್ರೆ ನಮ್ಮಿಂದ ಒಬ್ಬರೇ, ನಾನು ಈಗಾಗಲೇ ಹೇಳಿದ್ದೇನೆ, ಒಬ್ಬರಿಂದ ಸಾಧ್ಯ ತುಂಬ ಜನ. ಈಗ ನಾನು ತನುಶ್ರೀಗೆ ಅವಕಾಶ ನೀಡುವವರು, ಲಾಸ್ಟ್ ಟೈಮ್ ಮೊನ್ನೆ ಒಂದು ತುಳುಕೂಟ ಉಡುಪಿ ಅವರದ್ದು ಎಲ್ಲ ಕಾರ್ಯಕ್ರಮ, ತುಂಬಾ ಕಾರ್ಯಕ್ರಮಗಳಲ್ಲಿ ತನುಶ್ರೀಗೆ ಅವಕಾಶವನ್ನು ಕೊಡ್ತಾರೆ. ಮೊನ್ನೆ ತನುಶ್ರೀಗೆ 100ನೇ ಸನ್ಮಾನ ಆಯಿತು ಅಂತ. ಬಹಳಷ್ಟು ಗುಡಿ ಮತ್ತು ಬಂಡೆ ಅಂತ ಗುರ್ರಸ್ ಸಾನಿಲ್ ಅವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ತನುಶ್ರೀದು 100ನೇ ಸನ್ಮಾನ ಕಾರ್ಯಕ್ರಮ ಅಲ್ಲಿ ನಡೆಯಿತು. ಬಹಳಷ್ಟು ಗೌರವಾನ್ವಿತ ಅತಿಥಿಗಳ ಮಧ್ಯದಲ್ಲಿ ಆ ಯೋಗದ ಒಂದು ಆಕೃತಿಗಳು, ಮಣ್ಣಿನ ಆಕೃತಿ, ಆ ವೆಂಕಿ ಪಲಿಮರ್ ಅಂತ ಮಾಡಿದ್ದು ನಮ್ಮ ಬಲರಾಮ್ ಭಟ್ರು ಅದನ್ನು ನಮಗೆ ಕೊಟ್ಟಿದ್ರು. ಯೋಗದ ಆಕೃತಿ, ಮಣ್ಣಿನ ಆಕೃತಿ ಮಾಡಿ ಒಂದು ದೊಡ್ಡದೊಂದು ಗಿಫ್ಟ್ ತನುಶ್ರೀಗೆ. ಅವರದೊಂದು ಕಲ್ಪನೆ ತುಂಬ ಚೆನ್ನಾಗಿತ್ತು, ತನುಶ್ರೀಗೆ ಕೊಟ್ಟ ಗಿಫ್ಟ್. ಆ ಥರ ಕೆಲವರು ಬಹಳಷ್ಟು ಆಲೋಚನೆ ಮಾಡಿ ಕೊಡ್ತಾರೆ. ಮತ್ತು ನಮ್ಮ ಮನೆ ಹತ್ರ ಸದ್ಯಕ್ಕೆ ನಾವು ಉಡುಪಿಯಲ್ಲಿದ್ದೇವೆ. ನಮ್ಮ ಮನೆಯ ಓನರ್ ಇದ್ದಾರೆ ವಿಜಯ್ ಕುಮಾರ್ ಮುದ್ರಾಳೆ ಅಂತ, ಅವರ ಸಹಕಾರ. ನಮ್ಮ ಎದುರಿನಲ್ಲಿ ಲಾಯರ್ ನಮ್ಮ ಶಾಂತಾರಾಮ್ ಶೆಟ್ರ್ ಅಂತ ಇದ್ದಾರೆ, ಅವರ ಸಹಕಾರ. ಇವು ನಾರಾಯಣ್ ಅಂತ, ರಾಜ್ಮೋಹನ್ ಸರ್ ಅಂತ, ಟಿಜೆಗೆ. ನಮ್ಮ ಮನೆಯ ಸುತ್ತಮುತ್ತೆಲ್ಲ ಬಹಳಷ್ಟು ಒಳ್ಳೆಯ ಜನಗಳಿದ್ದಾರೆ. ಅವರೆಲ್ಲ ಸಹಕಾರ ತನುಶ್ರೀಗೆ ಇದೆ. ನಮ್ಮ ಊರಿನಲ್ಲಿ ಸಹಕಾರ, ಎಲ್ಲರ ಸಹಕಾರದಿಂದ ತನುಶ್ರೀ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದ್ದಾಳೆ. ಎಲ್ಲರ ಸಹಕಾರ ತನುಶ್ರೀಗೆ ಇರಲಿ, ಪ್ರೀತಿ ಆಶೀರ್ವಾದ ಇರಲಿ. ಖಂಡಿತವಾಗಲಿ ನಾವು ಮಾಡಿದ್ದೇವೆ ಅಂತ ನಮಗೆ ಏನೋ ಒಂದು ಥರ ಗರ್ವ ಇಲ್ಲ. ಆ ದೇವರು ಮಾಡಿಸಿದ್ದಾರೆ, ಗುರುಗಳ ಆಶೀರ್ವಾದದಿಂದ ಇದೆಲ್ಲ ಆಗಿದೆ. ನಾವು ನಿಮಿತ್ತ ಮಾತ್ರ. ಖಂಡಿತವಾಗಲಿ ನಮಗೆ ಯಾವುದೇ ರೀತಿಯ ಒಂದು ಹಾಮಿ ಇಲ್ಲ. ಯಾಕೇಳಿದ್ರೆ ಅದು ತನುಶ್ರೀ ಮಾಡಿದಾಳೆ, ಆ ದೇವರು ಮಾಡಿಸಿದ್ದಾರೆ. ನಾವು ನಿಮಿತ್ತ ಮಾತ್ರ. ಪ್ರತಿಯೊಂದು ಹೀಗೆ ಆಗ್ಬೇಕು ಅನ್ನೋದಿತ್ತು. ಮೊನ್ನೆದು ದಾಖಲೆ ಆ್ಯಕ್ಚುಲಿ ನಾವು ಅಪ್ಲಿಕೇಶನ್ ಹಾಕಿದ್ದು 1ಕ್ಕೆ ಮಾತ್ರ, 1 ಮಿನಿಟ್ ಮಿರಕಲ್ ವಿಭಾಗದಲ್ಲಿ ಮಾತ್ರ ಹಾಕಿದ್ದೇವೆ. ಮತ್ತೆ ನಮಗೆ ಗೊತ್ತಾಯ್ತು ಅದನ್ನು ಜಾಸ್ತಿ ಮಾಡಿದರೆ ಇನ್ನೊಂದು ದಾಖಲೆ ಕೂಡ ಸೇರ್ಪಡೆ ಆಗ್ತದೆ ಅಂತ. ಅದೇ ಹೇಳೋದು, ಅದೆಲ್ಲ ದೈವೇಚ್ಛೆ. ಕೂಡ ಅದಕ್ಕೆ ಸಹ ನಾವು ಪ್ರಯತ್ನ ಪಟ್ಟು 1 ವಾರದಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಅದೆಲ್ಲ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು. ಮುಂದಿನ ದಿನಗಳಲ್ಲಿ ಕೂಡ ತನುಶ್ರೀಗ ನಮಗೀಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ತನುಶ್ರೀ ಮುಂದೆ ಏನು ಮಾಡ್ತಾಳೆ ಅಂತ. ಖಂಡಿತವಾಗಿ ನಾವು ನಮ್ಮ ಸಂಸ್ಕೃತಿ ಕಲೆಯಾದಂಥ ಭರತನಾಟ್ಯದ ವಿಚಾರದಲ್ಲಿ ಏನಾದರೂ ಮಾಡಬೇಕನ್ನುವ ಆಲೋಚನೆ ಇದೆ. ಯಾಕೇಳಿದ್ರೆ ನಾವು ಮಾಡಿದ್ದು ಏನಾದರೂ ಒಂದು 4 ಜನಕ್ಕೆ ಅದು ಉಪಯೋಗ ಆಗಬೇಕು, ಅದನ್ನು ನೋಡಿ ಅದೊಂದು ಪ್ರೇರಣೆ ಆಗಬೇಕು ಇನ್ನೊಬ್ಬರಿಗೆ. ಈಗ ತನುಶ್ರೀ ಮಾಡೋದರಿಂದ ಇನ್ನೊಂದು 4 ಜನ ಕಲ್ತ್ರೆ ನಮಗೆ ಬಹಳಷ್ಟು ಖುಷಿ. ನಾವು ಮಾಡಿದ ಸಾಧನೆಗೆ ಈಗ ತುಂಬ ಜನ ಟ್ರೈ ಮಾಡ್ತಾರೆ. ನಾನು ಹೇಳೋದು, ಖಂಡಿತವಾಗಿ ಎಲ್ಲರೂ ಪ್ರಯತ್ನಿಸಿ. ತಂದೆ ತಾಯಿಗಳು ಮಕ್ಕಳ ಹಿಂದೆ ಇರಿ. ನಾವು ಯಾಕೆ ತನುಶ್ರೀಗೆ ಮಾಡುವಾಗ ಅವಳ ಹಿಂದೆ ಇದ್ದೇ, ನಾವು ಪ್ರತಿ ಸಲ ಅವಳ ಹಿಂದೆ ಇದ್ದೇ ನಾವು ಸಹಕಾರವನ್ನು ನೀಡ್ತಾ ಇದ್ದೇವೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸೋದು ಕೂಡ ಮುಖ್ಯ ಆಗ್ತದೆ. ನಾವು ಮೊದಲಾಗಿ ಮಾಡಬೇಕಾದ್ರೆ ನಮಗೆ ಸಹ ಮನಸ್ಸು ಗಟ್ಟಿರಬೇಕು, ಮಾಡಿಸ್ಬೇಕು. ಖಂಡಿತವಾಗಿ ಮೊನ್ನೆ ಮಾಡಿದ್ದು ತುಂಬ ಜನಕ್ಕೆ ಹೇಳಿದರು, ತನುಶ್ರೀ ಮಾಡಿದ್ದು ನಮಗೆ ಕಣ್ಣಲ್ಲಿ ನೀರು ಬಂತಂತ. ಖಂಡಿತವಾಗಿ ತಂದೆ ತಾಯಿಯಾಗಿ ನಮಗೆ ಸಹ ನೋವಿತ್ತು. ಆದರೆ ನಮಗೆ ಅದಕ್ಕಿಂತ ಮಿಗಿಲಾಗಿ ನಮಗೆ ತನುಶ್ರೀಯ ಬಗ್ಗೆ ಒಂದು ಭರವಸೆ ಇತ್ತು, ತನುಶ್ರೀ ಮುಗಿಸ್ತಾಳೆ ಅಂತ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಿಸಿದ್ದೇವೆ, ಆ ಕಾನ್ಫಿಡೆನ್ಸಲ್ಲಿ ನಾವು ಮಾಡಿಸಿದ್ದು. ಬಿಟ್ಟರೆ ಮತ್ತೆ ಆಯಿತು, ದೈವೇಚ್ಛೆ ಎಲ್ಲ ಸರಿಯಾಗಿ ನಡೆಯಿತು. ಭಾಳಷ್ಟು ಖುಷಿಪಟ್ಟಿದೆ. ಉಡುಪಿಯ ಜನತೆ ಹೇಳೋದು, ನಮಗೆ ಬೇರೆ ಕಡೆಯಿಂದ ಫೋನ್ ಬರ್ತದೆ, ನೀವು ಉಡುಪಿಯವರು ಭಯಂಕರ ಹುಷಾರಿದ್ದೀರಿ ನಮಗೆ. ಅಂದರೆ ನಾನು ವಿದ್ಯುತ್ ಗುತ್ತಿಗೆದಾರರಾಗಿರುವುದರಿಂದ ನಮಗೆ ಮೈಸೂರು ಬೆಂಗಳೂರು ಕಡೆ ಎಲ್ಲ ಹೆಚ್ಚು ಫೋನ್ ಬರ್ತದೆ. ನಮ್ಮ ಗುತ್ತಿಗೆದಾರರ ಸಂಘದ ಒಂದು ಸಹಕಾರ ಹೇಳೋದು, ನನಗೆ ತುಂಬ ಜನ ನನ್ನ ಗುತ್ತಿಗೆದಾರ ಸ್ನೇಹಿತರಿದ್ದಾರೆ, ಅವರದೆಲ್ಲ ಸಹಕಾರ. ನಾನು ಏನು ಮಾಡ್ತೇನೆ ಹೇಳಿದರೆ ಅವರಿದ್ದಾರೆ. ಅದೇ ನಾವಿದ್ದೆ ನಿಮ್ಮೊಟ್ಟಿಗೆ, ನೀವು ಮುಂದುವರಿರಿ ಅನ್ನುವಂಥ ಒಂದು ನನ್ನ ಸ್ನೇಹಿತರ ಬಳಗ. ಅದೇ ನಾನು ಹೇಳಿದೆ, ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅವರ ಸಹಕಾರ, ಎಲ್ಲರ ಸಹಕಾರ ಇರ್ತದೆ. ಇಲ್ಲದಿದ್ದರೆ ಹೇಗೆ ಮಾಡೋದು? ಒಬ್ಬೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಉಡುಪಿಯ ನಮ್ಮ ಜನತೆ ತನುಶ್ರೀಗೆ ಸಹಕಾರ ನೀಡಿದಲ್ಲಿ ಮತ್ತಷ್ಟು ಸಾಧನೆಗಳು ತನುಶ್ರೀಯಿಂದ ಆಗ್ತದೆ. ನಮ್ಮ ಊರಿಗೆ ಒಂದು ಗೌರವ ಸಿಗ್ಬೋದು ಇದರಿಂದಾಗಿ ಅಂತ ನನ್ನ ಭಾವನೆ. ಸರ್, ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಮ್ಮ ಹತ್ರ ನಾನು ಕೇಳಬೇಕಾಗಿರುವಂಥದ್ದು ಹಾಗೂ ನಮ್ಮ ವೀಕ್ಷಕರಿಗಾಗಿ ನಾವು ಕೇಳಬೇಕಾಗಿರುವಂಥದ್ದು, ಬಹುಶಃ ಇದು ಬಹಳ ಮುಖ್ಯ ಅಂತಲೇ ಹೇಳ್ತಾ ಹೋಗ್ಬೋದು. ಒಂದು ವಿಷಯ ಏನಪ್ಪ ಅಂದರೆ, ಎಷ್ಟೋ ಮಕ್ಕಳಲ್ಲಿ ಈ ರೀತಿಯ ಒಂದು ಟ್ಯಾಲೆಂಟ್ಗಳು ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವರ ಪೋಷಕರು ಬೇರೆ ಯಾವುದೋ ಒಂದು ಕಾರಣವನ್ನು ಒಡ್ಡಿ, ಒಂದು ವಿದ್ಯಾಭ್ಯಾಸದಿಂದಾಗಿಯೋ ಅಥವಾ ಎಜುಕೇಷನ್ ಇದರಿಂದಾಗಿಯೋ ಅವರ ಕನಸುಗಳನ್ನು
ಅಲ್ಲಿ ಮುಕ್ತಾಯಗೊಳಿಸುವಂಥದ್ದು. ಅಂದರೆ ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಸಪೋರ್ಟ್ ಅನ್ನುವಂಥದ್ದು ಆ ಒಂದು ಪೇರೆಂಟ್ಸ್ ಕಡೆಯಿಂದ ಬರಲ್ಲ. ನನ್ನ ಪ್ರಕಾರ ಮೇಜರ್ ಕೇಸಸ್ಗಳಲ್ಲಿ ಇದೇ ಥರ ಆಗುವಂಥದ್ದು. ಯಾಕಂದರೆ ನಮ್ಮ ಈಗಿನ ಆ ಒಂದು ವಿದ್ಯೆಯನ್ನು ನೀಡುವಂಥ ವ್ಯವಸ್ಥೆ ಆ ರೀತಿ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಬಹಳ ಒಂದು ಪ್ರಾಮುಖ್ಯತೆಯನ್ನು ವಿದ್ಯೆ ಕೂಡ ಹೊಂದಿರುವಂಥದ್ದು. ನಿಮ್ಮ ಪ್ರಕಾರ ಒಂದು ಪೋಷಕರು ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಈ ಮಕ್ಕಳ ಒಂದು ಟ್ಯಾಲೆಂಟನ್ನು ಗುರುತಿಸುವಲ್ಲಿ? ನಾನು ನನ್ನ ಮಗಳ ಪ್ರತಿಭೆಯನ್ನು ಗುರುತಿಸಿದ್ದೆ. ನಾವು ಅವಳಲ್ಲಿ ಯೋಗ ಮತ್ತು ಭರತನಾಟ್ಯದ ಪ್ರತಿಭೆ ಇರುವಾಗ ನಾನು ಅವಳನ್ನು ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಫೋರ್ಸ್ ಮಾಡಿದರೆ ಖಂಡಿತವಾಗಿ ಅದು ಇಲ್ಲ ಇದು ಇಲ್ಲ ಆಗ್ತದೆ. ನಾವು ನಮ್ಮ ಮಕ್ಕಳೆಲ್ಲ ಪ್ರತಿಭೆಯನ್ನು ಮೊದಲನಾಗಿ ಗುರುತಿಸಬೇಕಾಗ್ತದೆ. ನಾನು ಗುರುತಿಸಿ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಆ ರಸ್ತೆಯಲ್ಲಿ ಬಿಟ್ಟಿದ್ದೇನೆ, ಮುಂದುವರಿದು ಮಕ್ಕಳಿಗೆ ಬಿಟ್ಟದ್ದು. ನನ್ನದೊಂದು ಮತ್ತೊಂದು ಹೇಳಿದರೆ, ತನುಶ್ರೀ ಇಷ್ಟೆಲ್ಲ ದಾಖಲೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ನನಗೆ ಅಂತಂತ ಬೇಸರ ಆಗೋ ವಿಷಯ ಹೇಳಿದರೆ, ಈ ವಿಚಾರದಲ್ಲಿ ನಮ್ಮ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅವರಿಗೆ ಈ ಬಗ್ಗೆ ಚೂರ್ಸ ಗಮನ ಇಲ್ಲ. ಖಂಡಿತವಾಗಿ ಚೂರ್ಸ ಗಮನ ಇಲ್ಲ. ದಾಖಲೆಗಳಾಗ್ತವೆ ಹೋಗ್ತವೆ. ನಮ್ಮ ಊರಿನಲ್ಲಿರುವಂಥ ಸಂಘ ಸಂಸ್ಥೆಗಳಿರುವಂಥ ನಾನು ಭಾಳಷ್ಟು ನಮ್ಮ ಜನಪ್ರತಿನಿಧಿಗಳನ್ನು ಈ ಎಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ. ಕೆಲವರು ಬರ್ತಾರೆ, ಕೆಲವರು ತುಂಬ ಜನ ಬರ್ತಾರೆ, ಆದರೆ ಜನಪ್ರತಿನಿಧಿಗಳು ಬರಲಿಲ್ಲ ಮೊನ್ನೆ ಕೂಡ. ಅದೇ ರೀತಿ ನಮ್ಮ ಜಿಲ್ಲಾಡಳಿತ ಕೂಡ ಸ್ಪಂದನೆ ಮಾಡೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ಪ್ರತಿ ಸಲ ತನುಶ್ರೀ ಕಾರ್ಯಕ್ರಮ ಮಾಡುವಾಗ ಆಹ್ವಾನ ಪತ್ರೆಯನ್ನು ಕೊಡ್ತೇನೆ, ಆದರೆ ಅವರದ್ದು ಯಾವುದೇ ರೀತಿಯ ಸ್ಪಂದನೆ ಇರುವುದಿಲ್ಲ. ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮಕ್ಕಳು ಮಾಡುವಾಗ ನಾವೊಂದು ವ್ಯಕ್ತಿಯಾಗಿ ಆದರೂ ಅದರಲ್ಲಿ ಒಂದು ಭಾಗವಹಿಸಬಹುದು. ಮಾಡುವಾಗ ಆದ ನಂತರ ಆದರೂ ಒಂದು ನಾವು ಆಹ್ವಾನ ಪತ್ರವನ್ನು ಅವರಿಗೆ ಕೊಟ್ಟಿರ್ತೇವೆ. ಆದ ನಂತರ ಆದರೂ ಒಂದು ಫೋನ್ ಮಾಡಿ ಒಂದು ಶುಭಾಶಯವನ್ನು ಕೂಡ ಹೇಳುವಂಥದ್ದು ವ್ಯವಸ್ಥೆ ನಮ್ಮಲ್ಲಿಲ್ಲ. ನಮ್ಮ ಬೇರೆಯವರೆಲ್ಲ ಸಹಕಾರ ನೀಡ್ತಾರೆ. ನಾನು ಹೇಳೋದು ಸಹಕಾರದ ಮಟ್ಟದಲ್ಲಿ ಕೇಳಿದ ಕೂಡಲೇ ಅವರು ಹೇಳ್ತಾರೆ, ಸರ್ಕಾರದಲ್ಲಿ ಈ ಯೋಗಕ್ಕೆಲ್ಲ ಏನು ಸಿಗುದಿಲ್ಲ ಅಂತ ಅಷ್ಟೇ. ಅವರದ್ದು ಡೈಲಾಗ್ ರೆಡಿ ಇರ್ತದೆ, ಇದಕ್ಕೆಲ್ಲ ಏನು ಸಿಗುದಿಲ್ಲ. ಫಸ್ಟ್ ಉತ್ತರ ಸಿಗ್ತದೆ. ನಾನು ಹೇಳುದು ಜನಪ್ರತಿನಿಧಿಗಳು ಕೂಡ ಇಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ. ಎಸ್ ಸರ್, ಎಲ್ಲೋ ಒಂದು ಕಡೆ ನೀವು ಹೇಳಿದಂಥ ವಿಚಾರ ಕೂಡ ಸತ್ಯವಾಗಿರುವಂಥದ್ದು. ಯಾಕಂದರೆ ಯೋಗ ಆಗಿರ್ಬೋದು, ಯಾವುದಕ್ಕಾಗಿರ್ಬೋದು, ಎಲ್ಲೋ ಒಂದು ಕಡೆ ಜನರಿಗೆ ಇದರ ಬಗ್ಗೆ ಮಾಹಿತಿ ಕಮ್ಮಿ ಇದೆಯೋ ಅಥವಾ ಇದಕ್ಕೆ ಪ್ರೋತ್ಸಾಹವನ್ನು ಯಾಕೆ ನೀಡಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇದರ ಮಧ್ಯೆಯಲ್ಲಿ ಅದನ್ನು ಒಂದು ದಾರಿಯಾಗಿ ಸ್ವೀಕರಿಸಿ ಅದರಲ್ಲಿ ಸಾಧನೆಯನ್ನು ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಯೋಗ ಅಂದರೆ ಏನು ಅಂತಲೇ ಗೊತ್ತಿಲ್ಲದ ಜನರು ಕೂಡ ಬಂದು ನಿಮಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ಶಬಾಷ್ ಅನ್ನುವಂಥದ್ದು ಅಂತಾರೆ, ಅದು ಬಹಳ ಒಂದು ದೊಡ್ಡ ಮಟ್ಟಿನ ಸಾಧನೆ ಅಂತಲೇ ಹೇಳ್ತಾ ಹೋಗ್ಬೋದು. ಖಂಡಿತ. ಬಹುಶಃ ನಮ್ಮ ಕಡೆಯಿಂದ ಕೂಡ ಒಂದು ಉತ್ತಮವಾದ ಶುಭ ಹಾರೈಕೆಗಳು ಯಾವತ್ತೂ ಇರುತ್ತೆ. ಇನ್ನೊಂದು ವಿಚಾರವನ್ನು ತನುಶ್ರೀ ಹತ್ರ ಕೇಳೋದಾದರೆ, ತನುಶ್ರೀ ಅವರೇ, ಈಗ ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂಥದ್ದು, ಇದರ ಸೀಕ್ರೆಟ್ ಏನು? ಸೀಕ್ರೆಟ್ ಆಫ್ ಯುವರ್ ಎನರ್ಜಿ ಬೂಸ್ಟಾ ಹಾರ್ಲಿಕ್ಸ್ ಅದು ಗೊತ್ತಿಲ್ಲ, ನೀವೇ ಹೇಳಿ. ನಾನು ಆ ಥರದ್ದೆಂಥವು ಇಲ್ಲ. ಬೆಳಗ್ಗೆ ನಾನು ಹಾರ್ಲಿಕ್ಸ್ ಕುಡಿತೇನೆ, ಮತ್ತು ಹಾಗೆ ರೆಕಾರ್ಡ್ ಮಾಡುವಾಗ ನಾನು ಗ್ಲೂಕೋಸ್ ಕುಡಿತೇನೆ ಅಷ್ಟೇ. ಓಕೆ, ಮನೇಲಿ ಅಮ್ಮ ಏನಾದ್ರು ಹೇಳ್ತಾರಾ ಕಿತ್ತಲೆ ತಿನ್ನು ಬುದ್ಧಿ ಹೆಚ್ಚಾಗುತ್ತೆ, ಮೀನು ತಿನ್ನ ಅಂತ ಎಡ್ಡೆ ಪುಣಂಚ ಏನಾದ್ರು ಹೇಳ್ತಾರೆ ಮನೆಯಲ್ಲಿ? ಚಿಕನ್ ನನಗೆ ತುಂಬ ಇಷ್ಟ. ಅಮ್ಮ ಮಾಡಿದ್ದು ತಿಂತೇನೆ, ಮತ್ತು ಫ್ರೂಟ್ಸ್ ಎಲ್ಲ ತಿಂತೇನೆ. ಓಕೆ, ಕಡೆಯದಾಗಿ ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ತನುಶ್ರೀ ಅವರು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನನಗೆ ತುಂಬ ಜನರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನಗೆ ನೀವು ನನ್ನಂತೆ ಇರುವ ಮಕ್ಕಳು ಕೂಡ ಯೋಗ ಬಿಟ್ಟು ಸಾಂಸ್ಕೃತಿಕ ಬೇರೆ ಕ್ರೀಡೆ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿ, ಮತ್ತು ತಂದೆ ತಾಯಿ ಕೂಡ ಮಕ್ಕಳಿಗೆ ಸಪೋರ್ಟ್ ಕೊಡಲಿ ಅಂತ ಹೇಳ್ತೇನೆ. ಎಸ್, ಓಕೆ ಸರ್, ಕಡೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮಗಳ ಬಗ್ಗೆ, ಅವರ ಮುಂದಿನ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ? ನಾನು ಹೇಳೋದು ಇಷ್ಟೇ, ತನುಶ್ರೀಯ ಸಾಧನೆಯನ್ನು ನೋಡಿ ಅವಳಿಗೆ ಆಶೀರ್ವದಿಸಿ. ಅವಳನ್ನು ಇಷ್ಟು ದೊಡ್ಡ ಪ್ರತಿಭೆಯನ್ನು ಮಾಡಬೇಕಾದ್ರೆ ನಾವು ಭಾಳಷ್ಟು ಶ್ರಮ ಪಟ್ಟಿದ್ದೇವೆ, ಭಾಳಷ್ಟನ್ನು ಕಳ್ಕೊಂಡಿದ್ದೇವೆ, ಭಾಳಷ್ಟನ್ನು ಪಡ್ಕೊಂಡಿದ್ದೇವೆ. ತನುಶ್ರೀಯ ಸಾಧನೆಗೋಸ್ಕರ ನಾವು ಭಾಳಷ್ಟನ್ನು ನಮ್ಮ ಕೆಲವು ಇರ್ತದೆ ಜೀವನಕ್ಕೋಸ್ಕರ, ಅದನ್ನೆಲ್ಲ ಬಿಟ್ಟು ತನುಶ್ರೀಯನ್ನು ಪೋಷಿಸಿದ್ದೇವೆ ಖಂಡಿತವಾಗಿ. ಅದಕ್ಕೋಸ್ಕರ ನಾನು ಹೇಳಿ, ಏನಾದರೂ ಮಾಡಬೇಕಾದ್ರೆ ಕೆಲವೊಂದನ್ನು ಬಿಡಬೇಕಾಗ್ತದೆ. ಅಂತ ಕೆಲವನ್ನು ಬಿಟ್ಟು ನಾವು ನಮ್ಮ ಮಗಳನ್ನು ಪ್ರೋತ್ಸಾಹಿಸಿದ್ದೇವೆ, ತ್ಯಾಗವನ್ನು ಮಾಡಿ ತನುಶ್ರೀಯನ್ನು ಪ್ರೋತ್ಸಾಹಿಸಿದ್ದೇವೆ. ಅದು ಬಿಟ್ಟರೆ ಮತ್ತೇನಿಲ್ಲ. ನೀವು ಕೂಡ ತನುಶ್ರೀಯಂತೆ ನಿಮ್ಮ ಮಕ್ಕಳನ್ನು ಮಾಡ್ಬೋದು. ಅದರಲ್ಲಿ ನೀವು ನಮ್ಮ ತಂದೆ ತಾಯಿಗಳು ಗಟ್ಟಿ ಮನಸ್ಸು ಮಾಡಬೇಕು. ಹೌದು ಹೌದು, ನಾವು ಈ ಥರನೇ ಹೋಗಬೇಕು ಅಂತ ನಾನು ತನುಶ್ರೀಗೆ ಹೇಳಿದ್ದೇನೆ. ಒಂದು ಕ್ಲಾಸ್ಗೆ ಸೇರೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಮುಂದುವರಿಸೋದು ಮಾತ್ರ ವಿಷಯ ಆಗ್ತದೆ. ಸೇರ್ಲಿಕ್ಕೆ ತುಂಬ ಕ್ಲಾಸ್ ಇರ್ತದೆ. ನಾನು ತನುಶ್ರೀಯನ್ನು ಕರೆಕ್ಟಾಗಿ ಸೇರಿಸಿದ್ದು ಭರತನಾಟ್ಯ ಮತ್ತು ಈಗ ಯೋಗ ಮಾತ್ರ ಸೇರಿಸೋದು. ನನಗೆ ತುಂಬ ಜನ ಹೇಳಿದೆ ಅದಕ್ಕೆ ಸೇರಿಸಿ ಇದಕ್ಕೆ ಇಲ್ಲ,
ಎಲ್ಲವನ್ನು ಒಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದಕ್ಕೆ ಮಾತ್ರ, ಒಂದು ಅಥವಾ ಎರಡು. ಹೌದು. ಅದರಲ್ಲೇ ಮುಂದುವರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ತನುಶ್ರೀ ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು, ನಮ್ಮ ದೇಶ ಹೆಮ್ಮೆ ಪಡುವಂತಾಗಬೇಕು. ಯಾಕೆ ಹೇಳಿದರೆ, ನಾನು ಲಾಸ್ಟ್ ಟೈಮ್ ಇಟಲಿಗೆ ಹೋದಾಗ ನಮಗೆ ಭಾಳಷ್ಟು ಗೊತ್ತಾಯಿತು, ನಾವು ಇಲ್ಲಿರುವಾಗ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ನಮ್ಮ ತನುಶ್ರೀಯನ್ನು ನೋಡಿದ ನಂತರ ಅವರು ನೋಡಿ ಭಾರತದವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಆ ಹುಡುಗಿ ಅನ್ನುವಾಗ ನಮಗೆ ಭಾಳಷ್ಟು ಖುಷಿ ಆಯಿತು. ಹೊರ ದೇಶಕ್ಕೆ ಹೋಗಿ ನಮ್ಮ ಸಾಧನೆಯನ್ನು ತೋರಿಸಿದಾಗ ನಾನು ಅದಕ್ಕೆ ಹೇಳಿದ್ದೆ ತನುಶ್ರೀಗೆ, ತನುಶ್ರೀ ಮುಂದಿನ ದಿನಗಳಲ್ಲಿ ನಮ್ಮ ಯೋಗವನ್ನು ನಾವು ಬೇರೆ ದೇಶದವರಿಗೂ ಕೂಡ ಪರಿಚಯ ಮಾಡಿ ಕೊಡಬೇಕು, ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು. ಅದಕ್ಕೆ ನಾವು ತನುಶ್ರೀಗೆ ಎಷ್ಟೆಲ್ಲ ಸಾಧ್ಯ ಅಷ್ಟೆಲ್ಲ ಪ್ರೋತ್ಸಾಹವನ್ನು ನೀಡ್ತೇವೆ. ನಮ್ಮ ಊರಿನವರು ಎಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಹೇಳ್ತೇನೆ. ಎಸ್ ಸರ್, ಬಹುಶಃ ನಿಮ್ಮ ಮಾತುಗಳನ್ನು ಕೇಳಬೇಕಾದ್ರೆ ಒಂದು ಕಡೆಯಿಂದ ರೋಮಾಂಚನ ಕೂಡ ಆಗುತ್ತೆ, ಇನ್ನೊಂದು ಕಡೆಯಿಂದ ಹೆಮ್ಮೆ ಆಗುತ್ತೆ. ಬಹುಶಃ ನಿಮ್ಮ ಮಗಳ ಒಂದು ಬೆನ್ನೆಲುಬಾಗಿ ನೀವು ನಿಂತು ಇಷ್ಟೆಲ್ಲ ಸಹಕಾರವನ್ನು ನೀಡ್ತಿರುವಂಥದ್ದು ಬಹುಶಃ ಅವರು ಮಾಡಿರುವ ಸಾಧನೆಗಿಂತಲೂ ಕೂಡ ದೊಡ್ಡವಾದ ಒಂದು ತ್ಯಾಗ ಅಂತ ಹೇಳ್ತಾ ಹೋಗ್ಬೋದು. ಬಹುಶಃ ನಿಮ್ಮ ಈ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ಇದೇ ರೀತಿ ಇರಲಿ, ಇನ್ನಷ್ಟು ಹೆಚ್ಚು ಹೆಚ್ಚು ಸಾಧನೆಯನ್ನ ತನುಶ್ರೀ ಮಾಡ್ತಾ ಹೋಗ್ಲಿ ಅನ್ನುವಂಥದ್ದು ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಆಶಯ ಅಂತ ಹೇಳ್ತಾ ಹೋಗ್ಬೋದು. ತನುಶ್ರೀಯ ಪ್ರತಿಯೊಂದು ಸಾಧನೆಯ ಸಂದರ್ಭದಲ್ಲಿ ಕೂಡ ಸ್ಪಂದನ ಚಾನಲ್ ಅವರು ಕರೆಸಿ ಅವಳಿಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದ್ದಾರೆ, ಬಹಳಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಯಾಕೆ ಹೇಳಿದ್ರೆ ತನುಶ್ರೀ ನೃತ್ಯದಲ್ಲಿ ಸ್ಪಂದನ ಚಾನಲ್ನವರು ಮಾಡಿದಂಥ ಡ್ಯಾನ್ಸ್ ಕಪ್ ಸೂಪರ್ ಸ್ಟಾರ್ ಅನ್ನೋದ ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮವಾಗಿ ಅವಳಿಗೆ ಒಂದು ದೊಡ್ಡ ಬಹುಮಾನ ಬಂದಾಗ ಬಹಳಷ್ಟು ಶ್ರಮ ಪಟ್ಟಿದ್ವಿ ನಾವು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ನಮ್ಮ ಸ್ಪಂದನದ ಪ್ರಮೋದಣ್ಣ ಮತ್ತು ಪ್ರಸಾದಣ್ಣ ಹಾಗೂ ನಮ್ಮ ವಿಲಾಸ್ ನಾಯ್ಕ ಅವರಿಗೆ ಪ್ರತಿ ಬಾರಿಯೂ ನಮಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ, ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಿಜವಾದ ಪ್ರತಿಭೆಗಳಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಅನ್ನುವಂಥದ್ದು ಇರುತ್ತೆ. ಧನ್ಯವಾದ ಸರ್, ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು, ನಿಮ್ಮ ಖುಷಿಯ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಹಲವಾರು ವಿಷಯಗಳನ್ನು ಮಾತನಾಡಿದ್ವಿ. ಕಲೆ ಅನ್ನೋದಕ್ಕೆ ಬಹಳಷ್ಟು ರೂಪಗಳಿರ್ಬೋದು, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗೋದಕ್ಕೆ ಬೇಕಾಗಿರುವಂಥದ್ದು ಶ್ರದ್ಧೆ, ಪರಿಶ್ರಮ ಎರಡೇ ಅಂತ ಹೇಳ್ತಾ ಹೋಗ್ಬೋದು. ಇದನ್ನು ಹೊಂದಿಕೊಂಡು, ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ದಾರಿಯಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಯಶಸ್ಸು ಅನ್ನುವಂಥದ್ದು ಏನಿದೆ ಇದು ಕಟ್ಟಿಟ್ಟ ಬುಟ್ಟಿ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.